ಎಲ್ರಿಗೂ ನಮಸ್ತೆ ವೀಕ್ಷಕರೇ, ನಾವಿಂದು ದೇರಳಕಟ್ಟೆಯ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿದ್ದೀವಿ. ಆರೋಗ್ಯ ಕ್ಷೇತ್ರದಲ್ಲಿ ಫಾದರ್ ಮುಲ್ಲರ್ಸ್ ಕೊಡುಗೆ ಏನು, ಶಿಕ್ಷಣ ಕ್ಷೇತ್ರದಲ್ಲಿ ಇವರ ದೇಣಿಗೆ ಏನು, ಅದೇ ರೀತಿ ಸಮಾಜ ಸೇವೆಯಲ್ಲಿ ಇವರ ನಡೆ ಏನು, ಇದರ ಬಗ್ಗೆ ಮಾತನಾಡ್ತಾ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜು ಮತ್ತು ಆಸ್ಪತ್ರೆಯ ಬಗ್ಗೆ ಇನ್ನಷ್ಟು ಮತ್ತಷ್ಟು ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಇಂದು ನಮ್ಮ ಜೊತೆಗಿದ್ದಾರೆ ಫಾದರ್ ಫಾಸ್ಟನ್ ಲುಕಾಸ್ ಲೋಬೋ, ನಿಯೋಜಿತ ನಿರ್ದೇಶಕರು ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಹಾಗೂ ಆಡಳಿತಾಧಿಕಾರಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಫಾದರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರಲ್ಲಿ ಫಾದರ್ ಮುಲ್ಲರ್ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಗೊತ್ತಿರುವಂಥದ್ದು, ಆದರೆ ಫಾದರ್ ಮುಲ್ಲರ್ ಕಾಲೇಜ್ ಹಾಗೂ ಆಸ್ಪತ್ರೆ ಇದರ ಬಗ್ಗೆ ಕಿರುಪರಿಚಯ ನೀಡೋದಾದರೆ? ಮಂಗಳೂರು ಈ ಜಿಲ್ಲೆಯನ್ನೇ ನಾವು ನೋಡಿದರೆ ಶಿಕ್ಷಣಕ್ಕೆ ಈ ಜಿಲ್ಲೆ ನಮ್ಮ ರಾಜ್ಯದಲ್ಲಿಯೇ ರಾಷ್ಟ್ರದಲ್ಲಿಯೇ ಒಂದು ರೀತಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಈ ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಇಲ್ಲಿನ ಹಲವಾರು ಸಂಸ್ಥೆಗಳು ದುಡಿತಾ ಇವೆ. ಅವುಗಳಲ್ಲಿ ಕಥೋಲಿಕ ಕ್ರೈಸ್ತರ ಕೊಡುಗೆ ಅನನ್ಯ ಅಂತ ನಾನು ಹೇಳ್ಬೋದು. ಶಿಕ್ಷಣದಲ್ಲಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಮತ್ತು ಸಾಮಾಜಿಕ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೂಡ ಅಮೋಘ ಕೊಡುಗೆಯನ್ನು ಈ ಕಥೋಲಿಕ ಕ್ರೈಸ್ತ ಸಂಸ್ಥೆ ನೀಡಿದೆ. ಹೀಗಿರುವಾಗ ಇವತ್ತು ನಾವು ಮಾತಾಡ್ತಾ ಇರುವುದು ಕಂಕನಾಡಿ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್. ಈ ಕಂಕನಾಡಿ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ನೀವು ಹೇಳಿದ ಪ್ರಕಾರ ಜನರಿಗೆ ಚಿರ ಪರಿಚಯ. ಯಾಕಂತ ಹೇಳಿದರೆ ಹಲವಾರು ವರ್ಷಗಳಿಂದ ಈ ಸಂಸ್ಥೆ ಇದೆ. ಸುಮಾರು 140 ವರ್ಷಗಳ ಚರಿತ್ರೆ ಇತಿಹಾಸ ಈ ಸಂಸ್ಥೆಗಿದೆ. 140 ವರ್ಷಗಳಿಂದ ಈ ಮಂಗಳೂರಲ್ಲಿ ಆಸುಪಾಸಿನ ಜನರಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ರಾಜ್ಯಕ್ಕೇ ಅಂತ ನಾನು ಹೇಳ್ಬೋದು, ಔಷಧಿ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತು ಚಿಕಿತ್ಸೆ ನೀಡುತ್ತಾ ಇದೆ. ಈ ಸಂಸ್ಥೆ 140 ವರ್ಷಗಳಿಂದ ಇವತ್ತು ಈ ಸ್ಥಿತಿಗೆ ಬಂದಿದೆ, ಈ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳುವಾಗ ಇದರ ಚರಿತ್ರೆ ಬಗ್ಗೆ ಸ್ವಲ್ಪ ನಾವು ನೋಡಿದರೆ ಒಳ್ಳೆಯದು. ಯಾಕಂತ ಹೇಳಿದರೆ ಇದು ಪ್ರಾರಂಭ ಆಗುವಾಗ ಪರಿಸ್ಥಿತಿ ಹೇಗಿತ್ತು, ಇದು ಪ್ರಾರಂಭಿಸಲು ಕಾರಣ ಈ ಮಂಗಳೂರಲ್ಲಿ ಪ್ಲೇಗ್, ಕಾಲರಾ ಮತ್ತು ಮಲೇರಿಯಾ ಈ ರೋಗಗಳು ವಿಶೇಷವಾಗಿದ್ದು, ಆ ಕಾಲದಲ್ಲಿ ಅಲ್ಲಿ ಈ ರೋಗಗಳಿಗೆ ಚಿಕಿತ್ಸೆ ನೀಡುವ ಯಾವ ಒಂದು ವ್ಯವಸ್ಥೆ ಕೂಡ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಏನಾಯಿತು ಅಂತ ಹೇಳಿದರೆ ಸಂತ ಅಲೋಷಿಯಸ್ ಕಾಲೇಜ್, ಸೇಂಟ್ ಅಲೋಷಿಯಸ್ ಕಾಲೇಜ್ ನಮ್ಮದಿದೆ, ಅಲ್ಲಿ ಜರ್ಮನಿಯಿಂದ ಬಂದ ಒಬ್ಬ ಫಾದರ್ ಇದ್ದರು. ಅವರ ಹೆಸರು ಫಾದರ್ ಅಗಸ್ಟಸ್ ಮುಲ್ಲರ್. ಅವರು ಅಲ್ಲಿ ಕಾಲೇಜಿನಲ್ಲಿ ಪಾಠ ಮಾಡುವವರಿದ್ದರು. ಪಾಠ ಮಾಡ್ತಾ ಇರುವಾಗ ಅಲ್ಲಿ ಅವರಿಗೆ ಅನಿಸಿದ್ದು ಅಂತ ಹೇಳಿದರೆ ಇಲ್ಲಿ ಜನರಿಗೆ ವೈದ್ಯಕೀಯ ಚಿಕಿತ್ಸೆ ಸೌಲಭ್ಯ ಇಲ್ಲದ ಕಾರಣ ಏನಾದರೂ ಈ ಪರಿಸ್ಥಿತಿಯಲ್ಲಿ ಮಾಡಬೇಕು ಅಂತ ಹೇಳುವ ಅವರ ಮನಸ್ಸು. ಅದಕ್ಕಾಗಿ ಅವರು ಏನು ಮಾಡಿದರು ಅಂತ ಹೇಳಿದರೆ, ಅವರು ಒಬ್ಬ ಹೋಮಿಯೋಪತಿ ವೈದ್ಯರು ಅಲ್ಲಿ ಶಿಕ್ಷಣ ಕಾಲೇಜಿನಲ್ಲಿ ನೀಡುತ್ತಿದ್ದರೂ ಕೂಡ ಅವರು ಹೋಮಿಯೋಪತಿ ವೈದ್ಯರಾದ್ದರಿಂದ ಈ ಹೋಮಿಯೋಪತಿ ಚಿಕಿತ್ಸೆ ನೀಡಲು ಅವರು ಮುಂದಾದರು. ಅದಕ್ಕೆ ಬೇಕಾಗಿ ಅವರು ಈ ಕಂಕನಾಡಿಯಲ್ಲಿ ಬಂದು ಅಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಆ ದೊಡ್ಡ ಆಲದ ಮರದ ಕೆಳಗೆ ಕುಂತು ಅಲ್ಲಿ ಆಸುಪಾಸಿನ ಜನರನ್ನು ಕರೆದರು, ಅವರಿಗೆ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದರು. ಈ ರೀತಿಯಲ್ಲಿ ಮರದ ಬುಡದಲ್ಲಿ ಪ್ರಾರಂಭವಾದ ಈ ಒಂದು ಏನು ವ್ಯವಸ್ಥೆ, ಮತ್ತು ಸಣ್ಣ ಒಂದು ಗುಡಿಸಲನ್ನು, ಅದರ ನಂತರ ಒಂದು ಸಣ್ಣ ಕಟ್ಟಡವನ್ನು ಕಟ್ಟಿ ಅಲ್ಲಿ ಈ ಹೋಮಿಯೋಪತಿ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದರು. ಅವರು ಈ ಚಿಕಿತ್ಸೆ ನೀಡ್ತಾ ಇರುವಾಗ ಅವರಿಗೆ ಸಹಾಯಕರಾಗಿ ಅಲ್ಲಿ
ಶ್ರೀ ಲಾರೆನ್ಸ್ ಫೆರ್ನಾಂಡಿಸ್, ಡಾಕ್ಟರ್ ಲಾರೆನ್ಸ್ ಫೆರ್ನಾಂಡಿಸ್ ಅಂತ ಹೇಳುವವರು, ಅವರನ್ನು ಸೇರಿದರು. ಅವರು ಸೇರಿದಾಗ ಏನಾಯಿತು ಅಂತ ಹೇಳಿದರೆ, ಈ ಅಗಸ್ಟಸ್ ಮುಲ್ಲರ್ ಫಾದರ್ ಅವರು ಈ ಡಾಕ್ಟರ್ ಲಾರೆನ್ಸ್ ಫೆರ್ನಾಂಡಿಸ್ರನ್ನು ಅಲೋಪತಿ ಔಷಧಿಗಳನ್ನು ಕಲಿಯುವ ಬಗ್ಗೆ, ಆ ಚಿಕಿತ್ಸೆ ಕಲಿಯುವ ಬಗ್ಗೆ ಅವರನ್ನು ಬೊಂಬೈಗೆ ಕಳಿಸಿ ಅಲ್ಲಿ ಅಲೋಪತಿ ಡಾಕ್ಟರ್ ಆಗಿ ಅವರು ಹಿಂದಕ್ಕೆ ಬರುವಂತೆ ಮಾಡಿದರು. ಈ ಮೂಲಕ ಇಲ್ಲಿ ಹೋಮಿಯೋಪತಿಯ ಜೊತೆಗೆ ಅಲೋಪತಿ ಕೂಡ ಸೇರಿ ಅಂಥ ಚಿಕಿತ್ಸೆ ನೀಡುವ ಆ ವ್ಯವಸ್ಥೆ ಪ್ರಾರಂಭ ಆಯಿತು. ಅದು ಇವತ್ತು ಬೆಳೆದು ಒಂದು ದೊಡ್ಡ ಹೆಮ್ಮರವಾಗಿದೆ. ನಾವು ನೋಡಿದರೆ ಇವತ್ತು ಕಂಕನಾಡಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಇವತ್ತು ವಿವಿಧ ಕಡೆಗಳಲ್ಲಿದೆ. ಈ ಕಂಕನಾಡಿ ಪ್ರದೇಶದಲ್ಲಿ ಮೂಲ ಆಸ್ಪತ್ರೆ ಇದ್ದರೂ ಇವತ್ತು ಅದರ ಅಂಗಸಂಸ್ಥೆಗಳಾಗಿ ಒಂದು ದೇರಳಕಟ್ಟೆಯಲ್ಲಿ, ಒಂದು ತುಂಬೆಯಲ್ಲಿ, ಮತ್ತೊಂದು ಬಜ್ಪೆಯಲ್ಲಿ ಆಸ್ಪತ್ರೆಗಳು ಹುಟ್ಟಿಕೊಂಡಿವೆ. ಕಂಕನಾಡಿ ಆಸ್ಪತ್ರೆಯಲ್ಲಿ ನಾನು ಹೇಳಿದ ಪ್ರಕಾರ 140 ವರ್ಷಗಳ ಈ ಚರಿತ್ರೆ ಇದೆ. ಈ 140 ವರ್ಷಗಳಲ್ಲಿ ಇವತ್ತು ಅದು ಬೆಳೆದು ಏನಾಗಿದೆ ಅಂತ ಹೇಳುವ ಸ್ವಲ್ಪ ಪರಿಚಯ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ ಇಲ್ಲಿ ಆಸ್ಪತ್ರೆ ಇದೆ. ಆಸ್ಪತ್ರೆ ಸುಮಾರು 1500 ಬೆಡ್ಡುಗಳ ಆಸ್ಪತ್ರೆ. ಈ 1500 ಬೆಡ್ಡುಗಳ ಆಸ್ಪತ್ರೆಯು ಸುಸಜ್ಜಿತವಾದ ಚಿಕಿತ್ಸೆಯನ್ನು ನೀಡುವ ಪರಿಸ್ಥಿತಿಯಲ್ಲಿ ಇದೆ. ಅಂಥ ಪರಿಸ್ಥಿತಿ ಜನರಿಗೆ ಲಭ್ಯವಾಗಿದೆ. ಈ ಸುಸಜ್ಜಿತ ಚಿಕಿತ್ಸೆ ನೀಡುವ ವ್ಯವಸ್ಥೆ ಇದ್ದು ಅಲ್ಲಿ ಸೇವಾಧಾರಿತವಾಗಿ ಈ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಇಲ್ಲಿ ಏನು ಲಾಭ ಪಡೆಯುವ ಉದ್ದೇಶ ಮಾತ್ರ ಅಲ್ಲ, ಗ್ರಾಮೀಣ ಜನರಿಗೆ, ಅದೇ ರೀತಿಯಲ್ಲಿ ಬಡವರಿಗೆ, ಯಾರಿಗೆ ಸೌಲಭ್ಯಗಳು, ಈ ಚಿಕಿತ್ಸೆಯ ಸೌಲಭ್ಯ ಸಿಗ್ತಾ ಇಲ್ಲ, ಯಾರಿಗೆ ಅದನ್ನು ಪಡೆಯಲು ಸಾಧ್ಯ ಇಲ್ಲ, ಅಂಥವರಿಗೆ ಈ ಚಿಕಿತ್ಸೆ ನೀಡುವ ಒಂದು ವ್ಯವಸ್ಥೆ ಇಲ್ಲಿ ವಿಶೇಷವಾಗಿ ಇದೆ. ಅದು ಆಸ್ಪತ್ರೆ. 1500 ಬೆಡ್ಡುಗಳು ಇವೆ. ಅದರ ಜೊತೆಗೆ ಇವತ್ತು ಅಲ್ಲಿ ಮೆಡಿಕಲ್ ಕಾಲೇಜ್ ಕೂಡ, ವೈದ್ಯಕೀಯ ಏನು ವಿದ್ಯಾಲಯ ಕೂಡ ಅಲ್ಲಿ ಪ್ರಾರಂಭ ಆಗಿದೆ. ಈ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹಲವಾರು ಮಕ್ಕಳು ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವ ಆ ವ್ಯವಸ್ಥೆಯನ್ನು ಕಲಿತಾ ಇದ್ದಾರೆ. ಮೆಡಿಕಲ್ ಕಾಲೇಜ್ ಇದೆ. ಅದರ ಜೊತೆಗೆ ಅಲ್ಲಿ ನರ್ಸಿಂಗ್ ಕಾಲೇಜ್ ಇದೆ, ದಾದಿಯರ ಕಾಲೇಜ್ ಇದೆ, ಜೊತೆಗೆ ಅಲೈಡ್ ಸೈನ್ಸಸ್ ಕಾಲೇಜ್ ಇದೆ. ಇದಕ್ಕೆ ಸಂಬಂಧಿತ ಬೇರೆ ಚಟುವಟಿಕೆಗಳು ಏನಿವೆ ಅವುಗಳಿಗೆ ಬೇಕಾದ ಕಾಲೇಜ್ ಇದೆ. ಅದರ ಜೊತೆಗೆ ಫಿಸಿಯೋಥೆರಪಿ ಕಾಲೇಜ್ ಇದೆ. ಈ ಎಲ್ಲ ಕಾಲೇಜುಗಳು ಈ ಒಂದು ಕ್ಯಾಂಪಸ್ನಲ್ಲಿ ಅಲ್ಲಿ ಇವೆ. ಅದರಿಂದ ಇವತ್ತು ಅಲ್ಲಿ ಬರುವ ಜನರು ನೋಡುವಾಗ ಈ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬರುವವರು ಹಲವಾರು ಮಂದಿ ಇದೆ. ಅದು ಒಂದು ದೊಡ್ಡ ಸಂಸ್ಥೆಯಾಗಿ ಇವತ್ತು ಬೆಳೆದಿದೆ. ಹಾಗಿರುವಾಗ ಈ ಫಾದರ್ ಮುಲ್ಲರ್ ಸಂಸ್ಥೆ ಒಂದೇ ಜಾಗದಲ್ಲಿ ಇದ್ದರೆ ದೂರದ ಜನರಿಗೆ ಬರಲಿಕ್ಕೆ ಕಷ್ಟ. ಆ ದೂರದಲ್ಲಿರುವ ಗ್ರಾಮೀಣ ಜನರಿಗೆ ಕೂಡ ಈ ಸೌಲಭ್ಯ ಸಿಗಬೇಕು ಅಂತ ಹೇಳುವ ಉದ್ದೇಶದಿಂದ ಅಂಗಸಂಸ್ಥೆಗಳನ್ನು ಅದು ಪ್ರಾರಂಭಿಸಲು ಆಲೋಚನೆ ಮಾಡಿತು. ಈ ರೀತಿಯಲ್ಲಿ ಮೊದಲನೇ ಅಂಗಸಂಸ್ಥೆಯಾಗಿ ಈ ದೇರಳಕಟ್ಟೆಯಲ್ಲಿ 1980 ಇಸವಿಯಲ್ಲಿ ಈ ಸಂಸ್ಥೆಯನ್ನು ದೇರಳಕಟ್ಟೆಯಲ್ಲಿ ಪ್ರಾರಂಭಿಸಲಾಯಿತು. ಇಲ್ಲಿ ಸುಮಾರು 40 ಎಕರೆ ಜಮೀನಿನಲ್ಲಿ ಇವತ್ತು ಇಲ್ಲಿ ಕೂಡ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇದೆ. ಈ ವೈದ್ಯಕೀಯ ಸೌಲಭ್ಯ ಇಲ್ಲಿ ಕೊಡ್ತಾ ಇರೋದು ಇದನ್ನು ನಿರ್ದಿಷ್ಟವಾಗಿ ಹೋಮಿಯೋಪತಿ ವೈದ್ಯಕೀಯ ಚಿಕಿತ್ಸೆ ನೀಡುವ ಆಸ್ಪತ್ರೆಯನ್ನಾಗಿ ಮಾಡಲಾಗಿದೆ. ಇಲ್ಲಿ ಹೋಮಿಯೋಪತಿಗಾಗಿಯೇ ನಾವು ನಮ್ಮ ಸೇವೆಯನ್ನು ಇಟ್ಟಿದ್ದೇವೆ. ಇಲ್ಲಿ ಹೋಮಿಯೋಪತಿ ಆಸ್ಪತ್ರೆ ಇದೆ, ಅದರ ಜೊತೆಗೆ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಇದೆ, ಮತ್ತು ಅದರ ಜೊತೆಗೆ ಯೋಗ ಮತ್ತು ನ್ಯಾಚುರೋಪತಿ ಕೂಡ ನಾವು ಕಲಿಸ್ತಾ ಇದ್ದೇವೆ. ಯೋಗ, ಅದರ ಜೊತೆಗೆ ಪ್ರಕೃತಿ ಚಿಕಿತ್ಸೆ, ಇದನ್ನು ಕೂಡ ನಾವು ಇಲ್ಲಿ ಕಲಿಸ್ತಾ ಇದ್ದೇವೆ. ಆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಯೋಗ ಥೆರಪಿ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಕೂಡ ಇಲ್ಲಿ ನೀಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಇಲ್ಲಿ ದೇರಳಕಟ್ಟೆಯಲ್ಲಿ ಇವತ್ತು ಕೆಲಸ ನಡೆಯುತ್ತಾ ಇದೆ. ಅದರ ಜೊತೆಗೆ ನಾವು ಇಲ್ಲಿ ಪ್ಯಾಲಿಯೇಟಿವ್ ಕೇರ್ ಅಂತ ಕೂಡ ಪ್ರಾರಂಭಿಸಿದ್ದೇವೆ. ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದರೆ, ಯಾರ ರೋಗಗಳು ಗುಣವಾಗದೆ ಅವರು ಅಲ್ಲಿ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ, ಅವರು ಬೆಡ್ಡಿಗೆ ಸೀಮಿತವಾಗಿದ್ದಾರೆ, ಅಂಥವರಿಗೆ ಯಾವಾಗಲೂ ಅಲ್ಲಿ ಸೇವೆಯನ್ನು ನೀಡುವವರು ಬೇಕು. ಅದು ಮನೆಯಲ್ಲಿ ಹಲವರಿಗೆ ಕಷ್ಟ ಆಗ್ತಾ ಇದೆ. ಈ ರೀತಿಯಲ್ಲಿ ಬೆಡ್ಗೆ ಸೀಮಿತವಾಗಿ ಇರುವ ವ್ಯಕ್ತಿಗಳು ಮನೆಯಲ್ಲಿದ್ದಾಗ ಉಳಿದವರಿಗೆ ಅವರ ಕೆಲಸ ಮಾಡಲಿಕ್ಕೆ ಕಷ್ಟ, ಇವರ ಜೊತೆ ಒಬ್ಬರು ಅಲ್ಲಿ ಇರಲೇಬೇಕು. ಹಾಗಿರುವಾಗ ಹಲವರಿಗೆ ಅಲ್ಲಿ ಮನೆಯಲ್ಲಿ ಕಷ್ಟವಾದಾಗ ಅವರು ಈ ರೀತಿಯಲ್ಲಿ ನಾವು ಇಲ್ಲಿ ಪ್ಯಾಲಿಯೇಟಿವ್ ಕೇರ್ ಕೊಡ್ತಾ ಇರುವಾಗ ಆ ಮಂದಿಯನ್ನು ಇಲ್ಲಿ
ನಮ್ಮ ಜೊತೆ ಇಲ್ಲಿ ಇತ್ತು. ಇಲ್ಲಿ ನಾವು ಆ ದಾದಿಯರ ಸೇವೆ ಮತ್ತು ಔಷಧೀಯ ಸೇವೆ ಎಲ್ಲವನ್ನು ನೀಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ರೀತಿಯಲ್ಲಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದನ್ನು ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳೋದು. ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದರೆ ಹಾಸಿಗೆಗೆ ಸೀಮಿತವಾದವರಿಗೆ ಸೇವೆ ನೀಡೋದು. ಇಂತಹ ಸೇವೆಯನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಇಲ್ಲಿ ಫಾರ್ಮಸಿ ಕಾಲೇಜು ಪ್ರಾರಂಭ ಆಗ್ತಾ ಇದೆ. ಫಾರ್ಮಸಿ ಕಾಲೇಜ್ ಅಂತ ಹೇಳಿದರೆ ಈ ಔಷಧಿಗಳ ಪರಿಚಯ ಮತ್ತು ಔಷಧಿಗಳನ್ನು ತಯಾರಿಸುವ ವ್ಯವಸ್ಥೆ, ಆ ವಿಧಾನ, ಇವುಗಳ ಬಗ್ಗೆ ತಿಳಿಯುವಿಕೆ, ಅದಕ್ಕೆ ಬೇಕಾದ ಡಾಕ್ಟ್ರುಗಳು ನಮಗೆ ಬೇಕು. ಆ ರೀತಿಯಲ್ಲಿ ಫಾರ್ಮಸಿ ಕಾಲೇಜ್ ಕೂಡ ನಾವು ಪ್ರಾರಂಭಿಸ್ತಾ ಇದ್ದೇವೆ ಈಗ ಸದ್ಯಕ್ಕೆ. ಜೊತೆಗೆ ನಮ್ಮ ಇಲ್ಲಿ ಕ್ಯಾಂಪಸ್ನಲ್ಲಿ ಔಷಧಿಗಳನ್ನು ತಯಾರಿಸುವ ಒಂದು ಘಟಕ ಇದೆ. ಸುಮಾರು 45 ಬೇರೆ ಬೇರೆ ರೀತಿಯ ಹೋಮಿಯೋಪತಿ ಔಷಧಿಗಳನ್ನು ನಾವು ಇಲ್ಲೇ ತಯಾರಿಸ್ತಾ ಇದ್ದೇವೆ. ಈ ಔಷಧಿಗಳು ಇಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ತುಂಬ ಬೇಡಿಕೆಯನ್ನು ಹೊಂದಿದೆ. ಹಲವಾರು ಆಸ್ಪತ್ರೆಗಳಿಗೆ, ಹಲವಾರು ವ್ಯಕ್ತಿಗಳಿಗೆ ಈ ಆಸ್ಪತ್ರೆಗಳು ಈ ಘಟಕದಿಂದ ಹೋಗ್ತಾ ಇದೆ. ಇದೊಂದು ವಿಶೇಷ ಸೌಲಭ್ಯ ನಮ್ಮಲ್ಲಿ ಇದೆ ಇಡೀ ಭಾರತಕ್ಕೇ. ಸೊ ಹಾಗಾದರೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಇದರ ಬಗ್ಗೆ ಒಂದು ಕಿರು ಪರಿಚಯ ನೀಡೋದಾದರೆ? ಈ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಂದರೆ ಸ್ಪಷ್ಟ ಇದೆ. ಏನಂತ ಹೇಳಿದರೆ ಸರ್ಕಾರ ಕೂಡ ನಮಗೆ ಮಾನ್ಯತೆ ನೀಡ್ತಾ ಇದೆ. ಏನಂತ ಹೇಳಿದರೆ ನಾವು ಸೇವಾಧಾರಿತ ಸಂಸ್ಥೆ ಅಂತ ಹೇಳಿ. ಇಲ್ಲಿ ಏನು ಲಾಭ ಆಗ್ತಾ ಇದೆ ಅದನ್ನು ಜನರಿಗೇ ನೀಡುವಂಥ ವ್ಯವಸ್ಥೆ. ಈ ಲಾಭ ನಾವು ತಗೊಂಡು ನಾವು ಬೆಳೆಯುವುದಲ್ಲ, ಬದಲಿಗೆ ಇಲ್ಲಿ ನಮ್ಮ ಉದ್ದೇಶನೇ ಜನರ ಸೇವೆ. ಜನರ ಸೇವೆಗಾಗಿ ಇರುವಾಗ ಇಲ್ಲಿ ನಾವು ಜನರಿಂದ ಎಷ್ಟು ಕಡಿಮೆ ಸಾಧ್ಯ ಇದೆ ಅಷ್ಟು ಕಡಿಮೆಯನ್ನು ತಗೊಳ್ಳೋದು. ಯಾಕಂದರೆ ನಮ್ಮ ಖರ್ಚಿಗೆ ಬೇಕಾದಷ್ಟು ಮತ್ತು ಸ್ವಲ್ಪ ಏನು ವ್ಯವಸ್ಥೆಯನ್ನು ನಡೆಸಲಿಕ್ಕೆ ಬೇಕು ಅದಕ್ಕೆ ಬೇಕಾದ ರೀತಿಯಲ್ಲಿ ಮಾತ್ರ ಇಲ್ಲಿ ನಮ್ಮ ಏನು ಬೆಲೆಗಳನ್ನು ನಾವು ಈ ಮೌಲ್ಯವನ್ನು ನಾವು ಫಿಕ್ಸ್ ಮಾಡೋದು. ಇದರ ಮೂಲಕ ನಾವು ಏನು ಪಡೆಯುತ್ತೇವೆ, ಅದರಿಂದ ಏನು ಸಿಗ್ತಾ ಇದೆ ಅದನ್ನು ಮತ್ತೆ ಆ ಜನರಿಗೆ ಕೊಡುವ ವ್ಯವಸ್ಥೆ ಇಲ್ಲಿದೆ. ನಾವು ವ್ಯಕ್ತಿಗಳಿಗೆ ಅವರಿಗೆ ಅವರ ಖರ್ಚು ಏನಿದೆ ಅದನ್ನು ಭರಿಸಲಿಕ್ಕೆ ಸಾಧ್ಯವಾಗದಾಗ ಅವರು ವಿನಂತಿಸಿದಾಗ ಆ ಖರ್ಚಿನಲ್ಲಿ ನಾವು ಅವರಿಗೆ ಬೇಕಾದ ರಿಯಾಯಿತಿ ನೀಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಬಡವರಿಗೆ ಬೇಕಾದ ಸೌಲಭ್ಯ ಇಲ್ಲಿ ವಿಶೇಷವಾಗಿ ಇದೆ. ಆದ್ದರಿಂದ ಹಲವಾರು ಮಂದಿ ಈ ಸೇವೆಗಾಗಿಯೇ ಈ ಸಂಸ್ಥೆಗೆ ಬರ್ತಾ ಇದ್ದಾರೆ. ಹೌದು, ನಮ್ಮಲ್ಲಿ ಬರುವ ಜನರನ್ನು ನಾವು ನೋಡಿದರೆ ಅದನ್ನು ನಾವು ಇತರ ಆಸ್ಪತ್ರೆಗಳಿಗೆ ತುಲನೆ ಮಾಡಿ ನೋಡಿದರೆ ಆ ಆಸ್ಪತ್ರೆಯಲ್ಲಿ ಆಗುವ ಲಾಭದ ರೀತಿ ನೋಡಿದರೆ ಇಲ್ಲಿ ಬರುವ ಜನರನ್ನು ಆ ರೀತಿಯಲ್ಲಿ ನಾವು ಮಾಡಿದರೆ ನಾವು ಎಷ್ಟೋ ಲಾಭ ಮಾಡ್ಬೋದಿತ್ತು. ಅದು ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಬಡವರಿಗೆ ನಿರ್ದಿಷ್ಟವಾಗಿ ಸೇವೆ ನೀಡುವ ಉದ್ದೇಶದಿಂದಲೇ ಈ ಸಂಸ್ಥೆ ಇರೋದು. ಅದರ ಉದ್ದೇಶದಿಂದಲೇ ಸರ್ಕಾರದಿಂದ ಕೂಡ ನಾವು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಮಾನ್ಯತೆ ಪಡೆದಿದ್ದೇವೆ. ಆ ಮಾನ್ಯತೆಯನ್ನು ಪಡೆದಿರುವಾಗ ಅದೇ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದೇವೆ. ಆ ವ್ಯಕ್ತಿಗಳಿಗೆ ಆಗುವ ಲಾಭ ಇದೆ ಅಲ್ವಾ, ಅವರಿಗೆ ಆಗುವ ಅವರ ಕಷ್ಟದಲ್ಲಿ ನಾವು ಅವರನ್ನು ಗುಣಪಡಿಸೋದು ಒಂದು, ಅದರ ಜೊತೆಗೆ ಸಾಂತ್ವನ ನೀಡೋದು. ನಮ್ಮ ಏನು ಉದ್ದೇಶ ಇದೆ ಅದನ್ನು ನಾವು ಹೀಲ್ ಆ್ಯಂಡ್ ಕಂಫರ್ಟ್ ಅಂತ ಹೇಳೋದು. ಹೀಲ್ ಅಂದರೆ ಗುಣಪಡಿಸೋದು ಮತ್ತು ಕಂಫರ್ಟ್ ಸಾಂತ್ವನ ನೀಡುವುದು. ಅದರಿಂದ ಆ ವ್ಯಕ್ತಿ ಇಲ್ಲಿ ಬರ್ತಾ ಇರುವ ವ್ಯಕ್ತಿ ನಮಗೆ ಒಂದು ಕೇಸ್ ಅಲ್ಲ, ಬದಲಾಗಿ ವ್ಯಕ್ತಿಗೆ ಅಲ್ಲಿ ಆತನ ಜೀವನದಲ್ಲಿ ಏನು ಕಷ್ಟ ಇದೆ ಅದನ್ನು ನಿವಾರಿಸುವ ರೀತಿಯಲ್ಲಿ ನಮ್ಮ ಸೇವೆಯಲ್ಲಿ ನೀಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಅವರು ಅಲ್ಲಿಂದ ಹಿಂದಕ್ಕೆ ಹೋಗುವಾಗ ಆ ಸಂತೃಪ್ತಿ ಅವರಲ್ಲಿ ಇರಬೇಕು. ಅಲ್ಲಿ ನನಗೆ ಜೀವನದಲ್ಲಿ ಇನ್ನೂ ಒಳ್ಳೆಯದಾಗ್ತದೆ ಅಂತ ಹೇಳುವ ಆ ಒಂದು ಭರವಸೆಯ ಮೂಲಕ ಅವರು ಹಿಂದಕ್ಕೆ ಹೋಗಬೇಕು. ಅಂತಹ ರೀತಿಯ ಉದ್ದೇಶವನ್ನು ನಾವು ನಮ್ಮ ಈ ಸಂಸ್ಥೆಗೆ ಇಟ್ಟಿದ್ದೇವೆ. ಹೀಲ್ ಆ್ಯಂಡ್ ಕಂಫರ್ಟ್, ಗುಣಪಡಿಸು ಮತ್ತು ಸಾಂತ್ವನ ನೀಡು. ಈ ಸೇವೆ ಹೀಗೆ ಮುಂದುವರಿಯಲಿ, ಇಡೀ ಸಮಾಜಕ್ಕೆ ಫಾದರ್ ಮುಲ್ಲರ್ ಸಂಸ್ಥೆ ಆಶ್ರಯ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜು ಮತ್ತು ಆಸ್ಪತ್ರೆ ಇದರ ಉಪ ಪ್ರಾಂಶುಪಾಲರು ಹಾಗೂ ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಜಾ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ಡಾಕ್ಟರ್, ಹೋಮಿಯೋಪತಿಯಿಂದ ಸ್ತ್ರೀ ರೋಗಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ? ಇದರ ಯಾವ ರೀತಿ ಇರುತ್ತೆ ಆ್ಯಂಡ್ ಅದರ ರಿಸಲ್ಟ್ಸ್ ಹೇಗೆ ಬರುತ್ತೆ? ಹೋಮಿಯೋಪತಿಯಲ್ಲಿ ಯಾವುದೇ ಮಹಿಳೆಯ ಕಾಯಿಲೆಯಾಗಲಿ ಅಥವಾ ಹೆಂಗಸರ ಕಾಯಿಲೆಯಾಗಲಿ ಹೋಮಿಯೋಪತಿಯಲ್ಲಿ ಒಳ್ಳೆ ಮದ್ದುಗಳಿವೆ. ಮುಖ್ಯವಾಗಿ ಅಂಡಾಶಯದ ತೊಂದರೆ ಅಥವಾ ಗರ್ಭಕೋಶದ ಗೆಡ್ಡೆ, ವಿಪರೀತ ಬಿಳಿಸ್ರಾವ, ವಿಪರೀತ ರಕ್ತಸ್ರಾವ, ರಕ್ತಹೀನತೆ,
ಅಥವಾ ಮುಖ್ಯವಾಗಿ ಥೈರಾಯ್ಡ್ನ ಸಮಸ್ಯೆ ಅಥವಾ ಬಂಜತನದ ಕಾಯಿಲೆ, ಇವೆಲ್ಲಕ್ಕೂ ಹೋಮಿಯೋಪತಿಯಲ್ಲಿ ಬಹಳ ಅಂದರೆ ತುಂಬ ಒಳ್ಳೆಯ ಮದ್ದುಗಳು ನಮ್ಮಲ್ಲಿ ಇವೆ. ಸೊ 30 ವರ್ಷದ ಮೊದಲು ನನ್ನದು ಇದೊಂದು 30 ವರ್ಷದಿಂದ ನಾನು ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಹೆಂಗಸರಿಗಾಗಲಿ ಮಕ್ಕಳಿಗಾಗಲಿ ಮದ್ದನ್ನು ಕೊಡ್ತಾ ಇದ್ದೇನೆ. ಅದರಲ್ಲಿ ಬಂಜತನದ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ಹೇಳ ಬಯಸ್ತೇನೆ ಎಂದು ಹೇಳಿದರೆ ಜೆನೆಸಿಸ್ ಫರ್ಟಿಲಿಟಿ ಹೋಮಿಯೋಪತಿಕ್ ಸ್ಪೆಷಾಲಿಟಿ ಕ್ಲಿನಿಕ್. ಈ ಒಂದು ಕ್ಲಿನಿಕನ್ನು ನಾವು 2022ರಲ್ಲಿ ನಮ್ಮ ಫಾದರ್ ರೋಷನ್ ಕ್ರಾಸ್ತರ್ ಅವರು ಹಾಗೂ ಫಾದರ್ ರಿಚರ್ಡ್ ಎಲೋಷಿಯಸ್ ಕೊಯೆಲನವರು ಉದ್ಘಾಟಿಸಿ ಈ ಒಂದು ನಮ್ಮ ಕ್ಲಿನಿಕ್ಕಿಗೆ ಒಂದು ಹೊಸ ಹುರುಪನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ ನಂತರ ನಮಗೆ ಅನೇಕ ದಂಪತಿಗಳು ಬಂದು ನಮ್ಮಲ್ಲಿ ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ತೆಗೆದುಕೊಂಡು ಅನೇಕ ಜನರು ಸುಮಾರು 10 ವರ್ಷದಿಂದ 7 ವರ್ಷದಿಂದ 3 ವರ್ಷದಿಂದ ಮಕ್ಕಳಾಗದವರಿಗೆ ಮಕ್ಕಳಾಗಿ ಅವರ ಸಂತೋಷವನ್ನು ನಮ್ಮಲ್ಲಿ ಅವರು ಶೇರ್ ಮಾಡಿದ್ದಾರೆ. ಬಂಜತನ ಅಂತ ಹೇಳಿದರೆ 1 ವರ್ಷದಿಂದ ಮದುವೆಯಾಗಿ ಕೆಲವರಿಗೆ ಲೈಂಗಿಕ ಸಂಬಂಧ ಇದ್ದು ಮಕ್ಕಳಾಗದಿದ್ದರೆ ಅವರನ್ನು ಬಂಜತನಕ್ಕೆ ಕಾರಣ ಅಂತ ಹೇಳ್ಬೋದು. ಸೊ ಈ ಬಂಜತನಕ್ಕೆ ಅನೇಕ ಕಾರಣಗಳಿವೆ. ಮುಖ್ಯವಾದರಾಗಿ ಸ್ತ್ರೀ ರೋಗದ ಕಾರಣ, ಸ್ತ್ರೀಯರಲ್ಲಿ ಅಂಡಾಶಯದ ಕಾರಣ ಏನಾಗ್ತದೆ ಅಂತ ಹೇಳಿದರೆ ಪ್ರತಿ ಋತುಸ್ರಾವದ ಸಮಯದಲ್ಲಿ 14ನೇ ದಿವಸದಲ್ಲಿ ಅಂಡಾಶಯದಿಂದ ಅಂಡಾಣುಗಳು ಬಿಡುಗಡೆ ಆಗುತ್ತದೆ. 14ನೇ ದಿವಸದಲ್ಲಿ ಇದು ಕೊರತೆ ಸ್ತ್ರೀಯರಲ್ಲಿ ಕಂಡುಬರುತ್ತದೆ. ಪುರುಷರಲ್ಲಿ ಮುಖ್ಯವಾಗಿ ಹೇಳುವುದಾದರೆ ವೀರ್ಯಾಣುವಿನ ತೊಂದರೆ, ಕೆಲವು ಗಂಡಸರಿಗೆ ಕೆಲವು ಚಟಗಳಿರ್ತದೆ, ಅಂದರೆ ಸ್ಮೋಕಿಂಗ್, ಆಲ್ಕೋಹಾಲ್. ಸೊ ಈ ಚಟ ಇದ್ದವರಿಗೆ ನ್ಯಾಚುರಲಿ ಅವರ ಸ್ಪರ್ಮ್ ಕೌಂಟ್ ಅಂದರೆ ವೀರ್ಯಾಣುಗಳು ಸಂಖ್ಯೆ ಕಮ್ಮಿಯಾಗಿ ಮೊಟಿಲಿಟಿ ಕಮ್ಮಿಯಾಗಿ ಸೊ ಬಂಜತನಕ್ಕೆ ಕಾರಣರಾಗ್ತಾರೆ. ಸೊ ಇದು ಗಂಡಸರಲ್ಲಿ ಮುಖ್ಯವಾಗಿ ಕಾಣುವುದು ವೆರಿಕೋಸಿಲ್ ಮತ್ತು ಸ್ಪರ್ಮ್ ಕೌಂಟ್ ಕಮ್ಮಿ. ಹೆಂಗಸರಲ್ಲಿ ಅಂಡಾಶಯದ ತೊಂದರೆ ಮಾತ್ರವಲ್ಲ, ಕೆಲವು ಹೆಂಗಸರಲ್ಲಿ ಥೈರಾಯ್ಡ್ನ ತೊಂದರೆ ಇರ್ಬೋದು, ಅಥವಾ ಗರ್ಭಕೋಶದ ಗೆಡ್ಡೆಗಳು ಅಥವಾ ಗರ್ಭಕೋಶದ ಕಂಠದಿಂದ ಕೆಲವು ಸೋಂಕು ಇದ್ದರೆ ಅದರಿಂದ ಸಹ ಮಕ್ಕಳಾಗದೇ ನಿಲ್ಬೋದು, ಅಥವಾ ವಿಪರೀತ ರಕ್ತಸ್ರಾವ ಆಗೋದು, ರಕ್ತಹೀನತೆ, ಕೆಲವೊಮ್ಮೆ ಎನಿಮಿ ಅಂತ ಹೇಳ್ತೇವೆ, ಇದು ಕೆಲವೊಮ್ಮೆ ಇದ್ದರೆ ಸಹ ಕೆಲವರಿಗೆ ಮಕ್ಕಳಾಗುವ ಇದು ಸಾಧ್ಯತೆ ಇರುವುದಿಲ್ಲ. ಸೊ ಹೀಗಾಗಿ ನಾನಾ ಕಾರಣಗಳಿವೆ. ಆದರೆ ಹೋಮಿಯೋಪತಿಯಲ್ಲಿ ಒಂದು ವಿಶಿಷ್ಟತೆ ಏನೆಂದರೆ ಬೇರೆ ಮಾಡರ್ನ್ ಮೆಡಿಸಿನ್ಗೆ ನಾವು ಕಂಪೇರ್ ಮಾಡಿದರೆ ಮಾಡರ್ನ್ ಮೆಡಿಸಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರ ಕೇಸ್ ತೆಗೆದುಕೊಳ್ಳೋದು ಬೇರೆ ಮತ್ತು ಎಲ್ಲರಿಗೂ ಸಮಾನವಾಗಿ ಒಂದೇ ಮದ್ದನ್ನು ಅವರು ಕೊಡ್ತಾರೆ. ಆದರೆ ಹೋಮಿಯೋಪತಿಯ ವಿಶಿಷ್ಟತೆ ಏನಂತ ಹೇಳಿದರೆ ಹೋಮಿಯೋಪತಿ ವೈದ್ಯರುಗಳು ರೋಗಕ್ಕಿಂತ ರೋಗಿಗೆ ಜಾಸ್ತಿ ಗಮನವನ್ನು ಕೊಟ್ಟು, ಅಂದರೆ ಅವರ ಟೊಟ್ಯಾಲಿಟಿ ಅಂದರೆ ವ್ಯಕ್ತಿಗತ್ವ ಅಂದರೆ ಫುಲ್ ಕೇಸ್ ತೆಗೆದುಕೊಂಡು ಅವರು ಬದುಕುವ ರೀತಿ, ಅವರ ಮಾನಸಿಕ ತೊಂದರೆ ಅಥವಾ ಅವರ ಇಷ್ಟವಾದ ಪದಾರ್ಥಗಳು, ಇಷ್ಟವಿಲ್ಲದ ಪದಾರ್ಥಗಳು, ಅವರ ಲೈಂಗಿಕ ಸಂಬಂಧ ಅಥವಾ ಕೌಟುಂಬಿಕ ಸಮಸ್ಯೆಗಳು ಅದನ್ನೆಲ್ಲ ಅರಿತುಕೊಂಡು ಮಾನವನ ಅಥವಾ ಹೆಂಗಸರ ಪ್ರತಿ ಮಾನಸಿಕವಾಗಿ ಅದನ್ನು ಅರಿತುಕೊಂಡು ನಾವು ಕೇಸನ್ನು ತೆಗೆದುಕೊಂಡು ನಂತರ ಅದಕ್ಕೆ ತಕ್ಕ ನಾವು ಹೋಮಿಯೋಪತಿ ಮದ್ದನ್ನು ನಾವು ಕೊಡ್ತೇವೆ. ಅಂದರೆ ನಮ್ಮದೊಂದು ಪ್ರಿನ್ಸಿಪಲ್ಸ್ ಉಂಟು ಹೋಮಿಯೋಪತಿಯಲ್ಲಿ, ಸಿಮಿಲಿಯಾ ಸಿಮಿಲಿಬಸ್ ಕುರೆಂಟರ್ ಅಂತ. ಸೊ ಅವರ ಸಿಂಪ್ಟಮ್ಸು ಮತ್ತು ಈ ಮೆಡಿಸಿನ್ನ ಸಿಂಪ್ಟಮ್ಸ್ಗಳು ಎರಡೂ ತಾಲಿ ಆಗಬೇಕು. ಹೋಮಿಯೋಪತಿ ಮತ್ತು ಅಲೋಪತಿ ಪದ್ಧತಿಯಲ್ಲಿ ಏನು ವ್ಯತ್ಯಾಸವೆಂದರೆ ಮುಖ್ಯವಾಗಿ ನಾವು ರೋಗಕ್ಕೆ ಜಾಸ್ತಿ ಗಮನ ಕೊಡೋದಿಲ್ಲ, ರೋಗಿಗೆ ಜಾಸ್ತಿ ಗಮನ ಕೊಡ್ತಾರೆ. ಆದರೆ ಮಾಡರ್ನ್ ಮೆಡಿಸಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರು ಡಯಾಗ್ನೋಸಿಗೆ ಜಾಸ್ತಿ ಕೊಡ್ತಾರೆ, ಇಂಪಾರ್ಟೆನ್ಸ್ ಕೊಡ್ತಾರೆ. ಆದರೆ ರೋಗಿಗೆ ಜಾಸ್ತಿ ಕೊಡೋದಿಲ್ಲ. ಒಂದು 2-3 ಸಿಂಪ್ಟಮ್ಸ್ ಕೊಡ್ತಾರೆ ಮೆಡಿಸಿನ್ಸ್, ಎಲ್ಲರಿಗೂ ಒಂದೇ ಮದ್ದಾಗ್ತದೆ. ಸೊ ಒಂದು ವೇಳೆ ಓವ್ಯುಲೇಷನ್ ಆಗದಿದ್ದರೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಮತ್ತು ಅದನ್ನು ಮೊಟ್ಟೆ ಬಿಡುಗಡೆ ಆಗುವ ಹಾಗೆ ಮಾಡ್ತಾರೆ. ಆದರೆ ನಾವು ಹಾಗೆಲ್ಲ, ನಾವು ಇಡೀ ಕೇಸನ್ನು ತೆಗೆದುಕೊಂಡ ನಂತರ ಅದಕ್ಕೆ ಅನುಗುಣವಾಗಿ ತಕ್ಕ ಅವರ ಸಿಂಪ್ಟಮ್ಸನ್ನು ಕೇಳಿ ನಂತರ ನಾವು ಮದ್ದನ್ನು ಕೊಡುತ್ತೇವೆ. ಇದೊಂದು ಹೋಮಿಯೋಪತಿಯ ಕೇಂದ್ರ ಬಿಂದು ಆಗಿದೆ. ಸೊ ಈಗ ಡಾಕ್ಟರ್, ಇವಾಗ ಅಂಡಾಣು ಪ್ರೊಡಕ್ಷನಲ್ಲಿ ಅಂದರೆ ಓವಮ್ ಪ್ರೊಡಕ್ಷನಲ್ಲಿ ಅಥವಾ ಸ್ಪರ್ಮ್ ಮೊಟಿಲಿಟಿ ಅಥವಾ ಸ್ಪರ್ಮ್ ಪ್ರೊಡಕ್ಷನಲ್ಲಿ ಗರ್ಭಕೋಶಕ್ಕೆ ರಿಲೇಟ್ ಆಗಿರುವಂತಹ ಯಾವುದಾದ್ರೂ ಸಮಸ್ಯೆ ಇದ್ದರೆ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರಿ. ಆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ನಮ್ಮಲ್ಲಿ
ಪೇಷಂಟ್ಸ್ನವ್ರು ನಮ್ಮಲ್ಲಿಗೆ ಬರ್ತಾರೆ, ಅವರ ರಿಪೋರ್ಟ್ಸ್ ತಂದು ಬರ್ತಾರೆ. ಸೊ ಕೆಲವೊಮ್ಮೆ ಅವರು ರಿಪೋರ್ಟನ್ನೆಲ್ಲ ತಂದು ಬರೋದಿಲ್ಲ. ಸೊ ನಾವು ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ. ಖಾಲಿ ನಾವು ಕೇಸ್ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ತೊಂದರೆ ಏನಂತ ಸಹ ನಾವು ಅದನ್ನು ಕಂಡುಹಿಡಿತೇವೆ. ಸೊ ಫಸ್ಟ್ ಫೀಮೇಲ್ಸಿನವರಿಗೆ ನಾವು ಅಂಡಾಶಯದಲ್ಲಿ ಅಂಡಾಣುಗಳು ಬಿಡುಗಡೆ ಆಗುತ್ತದೆ ಅಂತ ನೋಡ್ತೇವೆ. ಅದಕ್ಕೆ ನಾವು ಫಾಲಿಕ್ಯುಲರ್ ಸ್ಟಡಿ ಅಂತ ಹೇಳ್ತೇವೆ. ಸೊ ಅದೊಂದು. ಮತ್ತು ಇನ್ನೊಂದಂದರೆ ಗರ್ಭಕೋಶದ ಗೆಡ್ಡೆಗಳು. ಗರ್ಭಕೋಶದಲ್ಲಿ ಏನಾದರೂ ಗೆಡ್ಡೆಗಳುಂಟು, ಅದರಲ್ಲಿ 3 ಪದರಗಳುಂಟು. ಆ ಗರ್ಭಕೋಶದ ಒಳಗಿನ ಪದರದಲ್ಲಿ ಏನಾದರೂ ಗೆಡ್ಡೆಗಳುಂಟಾ, ಅದು ಸ್ಪರ್ಮ್ಸ್ ಟ್ರಾವೆಲ್ ಮಾಡಲಿಕ್ಕೆ ಅದು ಕಷ್ಟ ಆಗ್ತದಾ ಅಥವಾ ಅಡ್ಡ ಏನಾದರೂ ಇದಾಗ್ತದಾ, ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ. ಥೈರಾಯ್ಡ್ ಆದರೆ TSH T3 ಲೆವೆಲೆಲ್ಲ ನೋಡಿ ನಾವು ಫೈಂಡ್ ಔಟ್ ಮಾಡ್ತೇವೆ. ಹೀಗೆ ಅನೇಕ ಮಹಿಳೆಯರು ಥೈರಾಯ್ಡ್ ಪ್ರಾಬ್ಲಮ್ ಅಥವಾ ಅಂಡಾಶಯದ ಪ್ರಾಬ್ಲಮ್ ಇದ್ದು ನಮ್ಮಲ್ಲಿಗೆ ಬಂದು ಕನ್ಸೀವ್ ಆಗಿದ್ದಾರೆ. ಹಾಗೆ ಗಂಡಸರು ಬರುವಾಗ ಸಹ ಹಾಗೆ ನಾವು ವೀರ್ಯಾಣುವಿನ ಟೆಸ್ಟ್ ಮಾಡ್ತೇವೆ, ಎಷ್ಟು ಮೊಟಿಲಿಟಿ ಉಂಟು, ಎಷ್ಟು ಕೌಂಟ್ ಉಂಟು ಅಂತ ನಾವು ನೋಡ್ತೇವೆ. ಸೊ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸಹ ಕೊಡ್ತೇವೆ, ವೆರಿಕೋಸಿಲ್ ಅಂತ ಹೇಳ್ತೇವೆ. ಸೊ ವೆರಿಕೋಸಿಲ್ ಇದ್ದವರಿಗೆ ಸಹ ಕೆಲವೊಮ್ಮೆ ವೀರ್ಯಾಣುವಿನ ಸಂಖ್ಯೆ ಅಥವಾ ಮೊಟಿಲಿಟಿ ಎಲ್ಲ ಕಮ್ಮಿ ಆಗ್ತದೆ. ಸೊ ಇದೆಲ್ಲ ಪರೀಕ್ಷೆ ಮಾಡಿ ನಂತರ ನಾವು ನಮ್ಮ ಮದ್ದನ್ನು ಕೊಡ್ತೇವೆ. ನಾವು ಮೊದಲೇ ಹೇಳ್ತೇವೆ ಪೇಷಂಟ್ಸಿಗೆ 6 ತಿಂಗಳು ನೀವು ಮದ್ದು ಮಾಡಬೇಕು. ಬಿಕಾಸ್ ಸಮ್ಟೈಮ್ಸ್ 10 ವರ್ಷದಿಂದ ಅವರಿಗೆ ಇನ್ಫರ್ಟಿಲಿಟಿ ಇರ್ತದೆ, 1-2 ತಿಂಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕೆಲವೊಮ್ಮೆ ನಾನು ಹೇಳೋದಾದರೆ ನಮ್ಮದೊಂದು 4-5 ಕೇಸಸ್ ವಿದಿನ್ 2 to 3 ಮಂತ್ಸಲ್ಲಿ ಅವರು ಕನ್ಸೀವ್ ಆಗಿದ್ದಾರೆ. ಸೊ ತುಂಬ ಒಂದು ವಿಶೇಷ, ಒಂದು ಬಹಳ ಸಂತೋಷದ ಒಂದು ಸುದ್ದಿ. ಅವರು ಬಂದು ಮಗುವನ್ನು ತಂದು ಬರುವಾಗ ನಮಗೆ ತುಂಬ ಸಂತೋಷವಾಗ್ತದೆ ಆವಾಗ. ಸೊ ಹೀಗೆ ಹೋಮಿಯೋಪತಿಯಲ್ಲಿ ಬಂಜತನಕ್ಕೆ ತುಂಬ ಒಳ್ಳೆಯ ಮದ್ದುಗಳು ನಮ್ಮಲ್ಲಿ ಡಾಕ್ಟರ್, ಫಾದರ್ ಮುಲ್ಲರ್ಸ್ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಯಾವಾಗ? ಇಲ್ಲಿ ಅಡ್ಮಿಷನ್ ಪ್ರೊಸೀಜರ್ಸ್ ಹೇಗಿರುತ್ತೆ ಮತ್ತು ಇಲ್ಲಿ ಸೌಲಭ್ಯ ಏನಿರುತ್ತೆ? ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದದ್ದು 1985ರಲ್ಲಿ. ಸೊ 1985ರಿಂದ 2005ರವರೆಗೆ ನಾವು ಕಂಕನಾಡಿ ನಮ್ಮ ಮೇನ್ ಕ್ಯಾಂಪಸ್ಸಿನಲ್ಲಿ ಇದ್ದೆವು. 2006ರಲ್ಲಿ ನಮ್ಮ ಕಾಲೇಜು ದೇರಳಕಟ್ಟೆಗೆ ಸ್ಥಳಾಂತರಗೊಂಡಿತ್ತು. ಸೊ ನಮ್ಮ ಕಾಲೇಜಿನಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅಂತ ಇದೆ. ಅಂಡರ್ ಗ್ರ್ಯಾಜುಯೇಟ್ನಲ್ಲಿ ಸುಮಾರು 100 ಜನ ಮಕ್ಕಳಿಗೆ ನಾವು ದಾಖಲೆ ಮಾಡ್ತೇವೆ, ಹಾಗೂ ಪೋಸ್ಟ್ ಗ್ರ್ಯಾಜುಯೇಟ್ನಲ್ಲಿ 27 ಸ್ಟೂಡೆಂಟ್ಸಿಗೆ ನಮಗೆ ದಾಖಲಾತಿ ಪರ್ಮಿಷನ್ಗಳು ಸಿಕ್ಕಿತ್ತು. ಆದರೆ ಈ ವರ್ಷದಲ್ಲಿ ನಮಗೆ 3 ಸಬ್ಜೆಕ್ಟಿನಲ್ಲಿ 3 ಸೀಟುಗಳು ಜಾಸ್ತಿಯಾಗಿ ಟೋಟಲ್ 48 ಸೀಟುಗಳು ನಮಗೆ ದೊರಕಲಿದೆ. ನಮ್ಮ ಮಕ್ಕಳಿಗೆ ಸೌಲಭ್ಯಗಳಂತೆ ಹಾಸ್ಪಿಟಲಿನಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ಸ್, ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್ಸ್ ಹಾಗೂ ಕ್ಲಿನಿಕಲ್ ಸ್ಕಿಲ್ ಲ್ಯಾಬ್ ಅಂತ ಇದೆ. ಸೊ ಈವನ್ ನಮ್ಮ ಮಕ್ಕಳಿಗೆ ಒಂದು ಹೋಮಿಯೋಪತಿಯಲ್ಲಿ ಸಂಶೋಧನೆ ಮಾಡುವ ರಿಸರ್ಚ್ ಸೆಂಟರ್, ರಿಸರ್ಚ್ ಫೋರಮ್, ರಿಸರ್ಚ್ ಕ್ಲಬ್ಬಿನಲ್ಲಿ ನಮ್ಮ ಫ್ಯಾಕಲ್ಟಿ ಮೆಂಬರಿಂದ ಅವರಿಗೆ ಪ್ರೋತ್ಸಾಹಿಸಿ ನಾವು ರಿಸರ್ಚ್ ಮಾಡುವ ಹಾಗೆ ನಾವು ಅವರಿಗೆ ಪ್ರೋತ್ಸಾಹಿಸುತ್ತಿದ್ದೇವೆ. ಹಾಗೂ ಬೇರೆ ಫೆಸಿಲಿಟೀಸ್ಗಳು ಕೂಡ ನಮಗೆ ಇವೆ. MOU ಉಂಟು. ನಮ್ಮ ಬೇರೆ ಬೇರೆ ಹಾಸ್ಪಿಟಲ್ನಲ್ಲಿ ನಮಗೆ ನಮ್ಮ ಮಕ್ಕಳಲ್ಲಿಗೆ ಪೋಸ್ಟ್ ಆಗ್ತಾರೆ. ಫಾರ್ ಇಂಟರ್ನ್ಶಿಪ್ ದೇ ವಿಲ್ ಬಿ ಪೋಸ್ಟೆಡ್ ಇನ್ ದ PHC ಸೆಂಟರ್ಸ್, ನಿರ್ಮಲಾ ಹಾಸ್ಪಿಟಲ್, ಕನ್ಸೆಪ್ಟಾ ಹಾಸ್ಪಿಟಲ್ ಹಾಗೂ ಮೂಡುಬಿದ್ರೆ ಸಹಾರಾ ಹಾಸ್ಪಿಟಲ್, ತೊಕ್ಕೋಟು, ಇವೆಲ್ಲ ಸ್ಥಳಗಳಲ್ಲಿ ನಮ್ಮ ಮಕ್ಕಳಿಗೆ ಕಲಿಯಲಿಕ್ಕೆ ಸ್ವಲ್ಪ ಉತ್ತೇಜನವನ್ನು ನಾವು ಕೊಡ್ತೇವೆ. ಹಾಗೂ ಫೆಸಿಲಿಟೀಸ್ಗಳು ಬೇರೆ ಕಾಲೇಜಿನಲ್ಲಿ ಇಲ್ಲದ ಫೆಸಿಲಿಟೀಸ್ಗಳು ನಮ್ಮ ಕಾಲೇಜಿನಲ್ಲಿ ನಾವು ದೊರಕಿಸಿಕೊಟ್ಟಿದ್ದೇವೆ. ಅಡ್ಮಿಷನ್ ಪ್ರಕಾರ ನಮ್ಮ ಕಾಲೇಜಿನಲ್ಲಿ 100 ಸ್ಟೂಡೆಂಟ್ಸಿನವರು ಅಡ್ಮಿಷನ್ ಆಗ್ತಾರೆ ಅಂಡರ್ ಗ್ರ್ಯಾಜುಯೇಟಿಗೆ. ಸೊ ಅವರು ಸೈನ್ಸನ್ನು ತೆಗೆದುಕೊಳ್ಬೇಕು. ಸೆಕೆಂಡ್ PUCಯಲ್ಲಿ PCMB ಅಂತ ಹೇಳ್ತೇವೆ. ಅದರ ನಂತರ ನೀಟ್ ಎಕ್ಸಾಮನ್ನು ಬರೆದು ಅವರಿಗೆ ದಾಖಲಾತಿ ಮಾಡಬಹುದು. ಸೊ ನೀಟಿನಲ್ಲಿ ಸಹ ಹಾಗೆ ಒಂದು 50% ಅಂದರೆ 164 ಮಾರ್ಕ್ ಅವರಿಗೆ ಸಿಗಬೇಕು. ಅದರಲ್ಲೂ OBC, ST ಕಾಸ್ಟ್, ST ಇದ್ದರೆ ಅವರಿಗೆ 129 ಮಾರ್ಕ್ಸ್ ತೆಗೆದುಕೊಂಡು 40% ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಕೂಡ ಅವರು ಬರ್ಬೋದು. ನಮ್ಮ ಇಂಟರ್ನ್ಶಿಪ್ಪಿಗೆ ನಮ್ಮ ಮಕ್ಕಳಿಗೆ ಇವನ್ ಎಬ್ರಾಡಿಂದ, ಫಾರ್ ಎಕ್ಸಾಂಪಲ್ ನಾವು ದಿಸ್ ಇಯರಲ್ಲಿ ನಮ್ಮ ಮಲೇಷ್ಯಾದಿಂದ ಕೆಲವು ಸ್ಟೂಡೆಂಟ್ಸ್ಗಳು ನಮ್ಮ ಕಾಲೇಜಿನಲ್ಲಿ ಟ್ರೈನಿಂಗಿಗೆ ಬಂದಿದ್ದಾರೆ. ಸೊ ಅವರ ಜೊತೆನೂ ನಮಗೆ ಈ ವರ್ಷದಲ್ಲಿ MOU ಇಟ್ಟುಕೊಂಡು ಅವರು ನಮ್ಮಲ್ಲಿ ಒಂದು 2 ತಿಂಗಳ ಕಾಲ ನಮ್ಮ ಜೊತೆ ಇದ್ದು ಅವರಿಗೆ ಟ್ರೈನಿಂಗ್ ನಾವು ಕೊಡ್ತಿದ್ದೇವೆ, ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್. ಇನ್ನೊಂದು ವಿಶೇಷತೆ ಏನೆಂದರೆ ನಮ್ಮ ಇಂಟರ್ನ್ಶಿಪ್ ಆಗಲಿ ಅಥವಾ ಮಕ್ಕಳಿಗಾಗಲಿ ಒಂದು ಸ್ಕಿಲ್ ಲ್ಯಾಬ್ ಅಂತ ನಾವು ಒಂದು ಶುರು ಮಾಡಿದ್ದೇವೆ. ಆ ಸ್ಕಿಲ್ ಲ್ಯಾಬಲ್ಲಿ ನಾವು ಮಕ್ಕಳಿಗೋಸ್ಕರ ಒಂದು ಟ್ರೈನಿಂಗ್ ಕೊಡ್ತಿದ್ದೇವೆ. ಸೊ ಪೇಷಂಟ್ಸ್ ಇಲ್ಲದಿದ್ದರೆ ಸಹ ಒಂದು ಮಾಡ್ಯೂಲ್ಸ್ ಅಥವಾ ಮ್ಯಾನಿಕ್ವಿನ್ಸನ್ನು ಯೂಸ್ ಮಾಡಿ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತಿದ್ದೇವೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆಗಿದ್ದಾರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಫ್ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜು ಮತ್ತು ಆಸ್ಪತ್ರೆ ಡಾಕ್ಟರ್ ಗಿರೀಶ್ ನಾವಡ UK. ಡಾಕ್ಟರ್ ನಮಸ್ತೆ. ನಮಸ್ತೆ.
ಡಾಕ್ಟರ್ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜು ಮತ್ತು ಆಸ್ಪತ್ರೆ, ಇಲ್ಲಿ ಹೊರರೋಗ ವಿಭಾಗದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಕೊಡಲಾಗುತ್ತೆ? ನಮ್ಮ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ದೇರ್ಲಕಟ್ಟೆ ಆಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗದಲ್ಲಿ ನಾವು ವೈದ್ಯಕೀಯ ಚಿಕಿತ್ಸಾ ವಿಭಾಗ, ಮಕ್ಕಳ ಚಿಕಿತ್ಸಾ ವಿಭಾಗ ಮತ್ತು ಸರ್ಜಿಕಲ್ ಚಿಕಿತ್ಸಾ ವಿಭಾಗ, ಅಬ್ಸ್ಟೆಟಿಕ್ ಗೈನಕಾಲಜಿ ಅಂದರೆ ಸ್ತ್ರೀರೋಗ ಚಿಕಿತ್ಸಾ ವಿಭಾಗ ಮತ್ತು ಮಾನಸಿಕ ಮತ್ತು ಚರ್ಮ ರೋಗದ ವಿಭಾಗ ದಿನನಿತ್ಯ ಕಾರ್ಯನಿರ್ವಹಿಸ್ತಿದೆ. ಇದರಲ್ಲಿ ನಾವು ವೈದ್ಯಕೀಯ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಚಿಕಿತ್ಸೆಗಳನ್ನು ಕೊಡ್ತೇವೆ. ವೈದ್ಯಕೀಯ ವಿಭಾಗದಲ್ಲಿ ಹೆಚ್ಚಾಗಿ ನಾವು ಥೈರಾಯ್ಡ್ ಸಮಸ್ಯೆಗಳು ಅಥವಾ ಈ ಡಯಾಬಿಟೀಸ್, ಹೈಪರ್ಟೆನ್ಷನ್ನು, ಬಿ ಪಿ ಅಂತೇನು ಹೇಳ್ತೇವೆ ಅಂಥ ಕಾಯಿಲೆಗಳಿಗೆ, ಮತ್ತು ಅಲರ್ಜಿ, ಶ್ವಾಸಕೋಶದ ಅಲರ್ಜಿ, ಬ್ರಾಂಕೈಟಿಸ್, ನ್ಯೂಮೋನಿಯಾ ಇಂಥ ಚಿಕಿತ್ಸೆ ಕೊಡ್ತೇವೆ. ಇದಲ್ಲದೆ ನಾವು ದೀರ್ಘಕಾಲೀನ ಕೆಲವೊಂದು ಕಾಯಿಲೆಗಳು ಅಂದರೆ ಪ್ಯಾರಾಲಿಸಿಸ್ ಇರ್ಬೋದು, ರೊಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಗಂಟಿನ ನೋವುಗಳು, ಅಥವಾ ಕೆಲವೊಂದು ಕಾಯಿಲೆಗಳಲ್ಲಿ ಈ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಥವಾ ಈ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಇಂಥ ಕಾಯಿಲೆಗಳಿಗೆ IBS ಅಂತ ಹೇಳ್ತೇವೆ, ರಿಕರೆಂಟ್ ಆಗಾಗ್ಗೆ ಬರುವಂಥ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡ್ತೇವೆ. ಇಲ್ಲಿ ನಾವು ಹೆಚ್ಚಾಗಿ ಅಕ್ಯೂಟ್ ಅಂದರೆ ಸಾಮಾನ್ಯವಾಗಿ ಚಿಕಿತ್ಸೆಗಳು ಬೇಗ ಗುಣಮುಖವಾಗುವಂಥದ್ದು, ಅಂದರೆ ಜ್ವರ, ಶೀತ, ನೆಗಡಿ, ಕೆಮ್ಮು ಅದು ಬಂದು ಸ್ವಲ್ಪ ದಿವಸದಲ್ಲೇ ಗುಣ ಆಗ್ತದೆ. ಅದಕ್ಕೆ ಕೂಡಲೇ ಗುಣ ಆಗುವಂಥ ಔಷಧಗಳನ್ನು ಕೊಡ್ತೇವೆ. ಅದು ಅಕ್ಯೂಟ್ ಡಿಸೀಸಸ್ ಅಂತೇಳಿ ನಾವು ಕ್ಲಾಸಿಫೈ ಮಾಡ್ತೇವೆ. ಅದರ ಪ್ರಕಾರ ದೀರ್ಘಕಾಲೀನ ಕಾಯಿಲೆಗಳಿಗೆ ಸಹ ಒಂದು ಚಿಕಿತ್ಸೆ ಕೊಡ್ತೇವೆ. ಇದರಲ್ಲಿ ಹೆಚ್ಚು ಉಪಯುಕ್ತವಾಗಿರೋದು ಆಗಾಗ್ಗೆ ಬರುವಂಥ ಕಾಯಿಲೆಗಳಿಗೆ ದೀರ್ಘಕಾಲೀನ ಔಷಧಗಳಿಗೆ ನಾವು ವೈದ್ಯಕೀಯ ವಿಭಾಗದಲ್ಲಿ ಹೆಚ್ಚು ಔಷಧ ಕೊಡ್ತೇವೆ. ಅದು ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಕೊಡ್ತೇವೆ. ಈ ಕಾನ್ಸ್ಟಿಟ್ಯೂಷನ್ ಮೆಡಿಸಿನಲ್ಲಿ ಬರುವಂಥ ಆಗಾಗ್ಗೆ ಬರುವಂಥ ಕಾಯಿಲೆಗಳಿಗೆ ರೋಗ ನಿರೋಧಕ ಶಕ್ತಿ ವೃದ್ಧಿಸುವ ಹಾಗೆ, ರೋಗ ಬರದಂತೆ ತಡೆಗಟ್ಟುವಂಥ ಚಿಕಿತ್ಸೆಯನ್ನು ಕೊಡ್ತೇವೆ. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೇವೆ. ಇದು ಹೋಮಿಯೋಪತಿ ಫಾದರ್ ಮುಲ್ಲರ್ನಲ್ಲಿ ನಾವು ವೈದ್ಯಕೀಯ ವಿಭಾಗದಲ್ಲಿ ಹೆಚ್ಚಾಗಿ ಕೊಡ್ತೇವೆ. ಇದು ಅಲ್ಲದೆ ನಮ್ಮಲ್ಲಿ ಸರ್ಜಿಕಲ್ ಚಿಕಿತ್ಸಾ ವಿಭಾಗ ಕೂಡ ಇದೆ. ಇಲ್ಲಿ ನಾವು ಸರ್ಜರಿ ಮಾಡುವಂಥದ್ದು ಯಾವುದೇ ಕಾರ್ಯಗಳನ್ನು ಇಟ್ಕೊಂಡಿಲ್ಲ. ಬಟ್ ಹೋಮಿಯೋಪತಿಯಲ್ಲಿ ಸರ್ಜರಿ ಅಂತ ಹೇಳುವಂಥದ್ದಿಲ್ಲ. ಬಟ್ ಸೋಕಾಲ್ಡ್ ಸರ್ಜಿಕಲ್ ಡಿಸೀಸಿಗೆ ಕೆಲವೊಂದು ಚಿಕಿತ್ಸೆಗಳನ್ನು ಕೊಡ್ತೇವೆ. ಇದು ಹೆಚ್ಚಾಗಿ ಈ ಮೂಲವ್ಯಾಧಿ ಅಂತ ಏನು ಹೇಳ್ತೇವೆ, ಇದಕ್ಕೆ ಸರ್ಜರಿ ಇಲ್ಲದೆ ಚಿಕಿತ್ಸೆ ನೀಡುವಂಥದ್ದು ಹೋಮಿಯೋಪತಿಯಲ್ಲಿದೆ. ಹೋಮಿಯೋಪತಿಯಲ್ಲಿ ಒಂದು ಉತ್ತಮ ಔಷಧಗಳು ಮೂಲವ್ಯಾಧಿ ಕಾಯಿಲೆಗಳಿಗೆ ಅಥವಾ ಫಿಸ್ಟುಲಾ, ಫಿಶರ್ ಮತ್ತು ಕೆಲವೊಂದು ಕಿಡು, ವಾರ್ಡ್ಸ್ ಅಂತ ಹೇಳ್ತೇವೆ. ಸರ್ಜರಿ ಬೇಕಾಗ್ತದೆ, ಅದನ್ನು ತೆಗೆಯುವಂಥ ಒಂದು ಪದ್ಧತಿ ಇರ್ತದೆ. ಅದಕ್ಕೆ ಯಾವುದಕ್ಕೂ ಸರ್ಜರಿ ಇಲ್ಲದೆ ಹೋಮಿಯೋಪತಿ ಔಷಧ ಕೊಟ್ಟು ಗುಣಪಡಿಸುವಂಥದ್ದು ಇರ್ತದೆ. ಹಾಗೆ ಕೆಲವೊಂದು ಕಾಯಿಲೆಗಳು, ಈಗ ಅಪೆಂಡಿಸೈಟಿಸ್ ಇಲ್ಲಿ, ಟಾನ್ಸಿಲೈಟಿಸು ಅಥವಾ ಕೆಲವೊಂದು ಕಾಯಿಲೆಗಳು ಆಗಾಗ್ಗೆ ಬರುವಂಥ ಸಮಸ್ಯೆಗಳು ದೀರ್ಘಕಾಲೀನವಾಗಿ ಸಮಸ್ಯೆಗಳನ್ನು ಒಡ್ಡುವಂಥದ್ದಕ್ಕೆ ಚಿಕಿತ್ಸೆಯನ್ನು ಕೊಡ್ತೇವೆ. ಅದು ನಾನು ಆಗ ಹೇಳಿದ ಹಾಗೆ ಕಾನ್ಸ್ಟಿಟ್ಯೂಷನ್ ಔಷಧ ಅಂತೇಳಿ ಒಂದು ಕೊಡ್ತೇವೆ. ಅದು ಕೂಡ ಸರ್ಜಿಕಲ್ ಕಂಡೀಷನ್ಸ್ ಅಂತ ಹೇಳಿದರೆ, ಈಗ ಕೆಲವೊಮ್ಮೆ ಕಿಡ್ನಿ ಸ್ಟೋನ್ಸು, ಆಗಾಗ್ಗೆ ಬರುವಂಥ ಕಿಡ್ನಿ ಸ್ಟೋನ್ಗಳು, ಇಂಥದ್ದಕ್ಕೆಲ್ಲ ಹೆಚ್ಚಿನ ಪರಿಣಾಮಕಾರಿಯಾದ ಔಷಧಗಳಿವೆ. ಇದಲ್ಲದೆ ಸ್ತ್ರೀರೋಗ ವಿಭಾಗದಲ್ಲಿ ನಾವು ಸ್ತ್ರೀರೋಗ ತಜ್ಞರು ನಮ್ಮಲ್ಲಿ ಪರಿಣಿತ ಡಾಕ್ಟರು ಇದ್ದಾರೆ. ಅವರಲ್ಲಿ ಈ ಬಂಜೆತನದ ಕಾಯಿಲೆಗಳು ಅಥವಾ PCOD ಅಂತ ಏನು ಹೇಳ್ತೇವೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಹೆಚ್ಚು ಯುವ ಜನಾಂಗದಲ್ಲಿ ಕಂಡುಬರುವಂಥ ಕಾಯಿಲೆಗಳು, ಅದಲ್ಲದೆ ಮುಟ್ಟಿನ ಸಮಸ್ಯೆಗಳು, ಇಂಥ ಕಾಯಿಲೆಗಳಿಗೆ ಪರಿಣಾಮಕಾರಿಯಾದ ಔಷಧಗಳು ಕೊಡ್ತೇವೆ. ಅದರದ್ದು ಒಂದು ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಸ್ತ್ರೀರೋಗ ವಿಭಾಗದಲ್ಲಿದೆ. ಇದಲ್ಲದೆ ನಾವು ಮಾನಸಿಕ ರೋಗ ವಿಭಾಗ ಸಹ ಇಲ್ಲಿ ಕೆಲಸ ಮಾಡ್ತದೆ. ಮಾನಸಿಕ ರೋಗ ವಿಭಾಗದಲ್ಲಿ ಹೆಚ್ಚಾಗಿ ಆಂಗ್ಸೈಟಿ, ನರ್ವಸ್ನೆಸ್ಸು, ನಿದ್ರಾಹೀನತೆ ಅಥವಾ ಡಿಪ್ರೆಷನ್ನು, ಇಂಥ ಕಾಯಿಲೆಗಳಿಗೆ ಔಷಧಗಳನ್ನು ಕೊಡ್ತೇವೆ. ಇದಲ್ಲದೆ ಚರ್ಮರೋಗ ವಿಭಾಗವೂ ಇದೆ. ಚರ್ಮರೋಗ ವಿಭಾಗದಲ್ಲಿ ಸೋರಿಯಾಸಿಸ್ಸು, ಎಕ್ಸಿಮಾ, ಸೆಬೋರಿಕ್ ಕಂಡೀಷನ್ಸ್ ಅಂದರೆ ಕೂದಲು ಉದುರುವಿಕೆ, ಕೂದಲಿನ ಸಮಸ್ಯೆ, ಕೂದಲು ಬರುವಂತೆ ಎಲೋಪೇಶಿಯಾ ಏರಿಯೇಟಾ ಅಂತ ಹೇಳುವಂಥ ಕಾಯಿಲೆಗೆ, ಅಥವಾ ಈ ಚರ್ಮದಲ್ಲಿ ಬರುವಂಥ ಕೇಡು, ಮೊಲಸ್ಕಮ್ ಕಂಟೇಜಿಯೋಸಮ್ ಅಥವಾ ನರಹುರಿ, ಇಂಥ ಕಾಯಿಲೆಗಳಿಗೆ ನಾವು ಔಷಧಗಳನ್ನು ಕೊಡ್ತೇವೆ. ಚರ್ಮರೋಗ ಅಲ್ಲದೆ ಮಕ್ಕಳ ವಿಭಾಗವೂ ಇಲ್ಲಿದೆ. ಮಕ್ಕಳ ವಿಭಾಗದಲ್ಲಿ ನಾವು ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಬರುವಂಥ ಶ್ವಾಸಕೋಶದ ಕಾಯಿಲೆ, ಆಗಾಗ್ಗೆ ಬರುವಂಥ ಎಲರ್ಜಿ, ಟಾನ್ಸಿಲೈಟಿಸು, ಎಡಿನಾಯ್ಡ್ ಅಂತ ಹೇಳುವಂಥ ಕಾಯಿಲೆ, ಮಕ್ಕಳಲ್ಲಿ ಬರುವಂಥ ಕೆಲವೊಂದು ಕಾಯಿಲೆಗಳು ಈ ದೈಹಿಕ ಅಥವಾ ಮಾನಸಿಕ ಬೆಳವಣಿಗೆಯ ಕುಂಠಿತ ಅಥವಾ ನ್ಯೂಟ್ರಿಷನಲ್ ಕುಪೋಷಣ ಅಂತ ಏನು ಹೇಳ್ತೇವೆ ಅಂಥ ಕಾಯಿಲೆಗಳಿಗೆ,
ಮತ್ತು ಸಾಧಾರಣ ಅಂದರೆ ನರ ದೌರ್ಬಲ್ಯ ಬರುವಂಥ ಮಕ್ಕಳು ಅಥವಾ ADHD ಅಥವಾ ಹೈಪರ್ ಕೈನೆಟಿಕ್ ಡಿಸಾರ್ಡರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ, ಅದು ADHD ಅಂತ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ಸ್ ಅಂಥ ಕಾಯಿಲೆಗಳಿಗೆ ನಾವು ಇಲ್ಲಿ ಔಷಧ ಕೊಡ್ತೇವೆ. ಅದಲ್ಲದೆ ಆಟಿಸಮ್ ಅಥವಾ ಕೆಲವೊಂದು ಲರ್ನಿಂಗ್ ಡಿಸಾರ್ಡರ್ಸ್, ಏನು ಕಲಿಕೆಯಲ್ಲಿ ಬರುವಂಥ ಒಂದು ಸಮಸ್ಯೆಗಳನ್ನು, ಇಂಥ ಕಾಯಿಲೆಗಳಿಗೆ ನಾವು ಔಷಧಗಳನ್ನು ಕೊಟ್ಟು ಅದನ್ನು ಗುಣಪಡಿಸುವ ಹಾಗೆ ನೋಡ್ತೇವೆ. ಔಷಧ ಸಾಮಾನ್ಯವಾಗಿ ನಾವು ದೀರ್ಘಕಾಲೀನವ ಅಥವಾ ಅಕ್ಯೂಟ್ ಮೆಡಿಸಿನ್ಸ್ ಅಂತ ನಾವು ವೈದ್ಯರು ಪರಿಶೀಲಿಸಿ ಅದರ ಸಲಹೆ ಮೇರೆಗೆ ಔಷಧ ಕೊಡುವಂಥ ಒಂದು ಪದ್ಧತಿ ಇದೆ. ಇದಲ್ಲದೆ ನಮ್ಮಲ್ಲಿ ಪೂರಕವಾಗಿ ಈ ಚಿಕಿತ್ಸೆಗೆ ಪೂರಕವಾಗಿ ಇರುವಂಥ ಕೆಲವು ವಿಭಾಗಗಳಿದೆ. ಫಿಸಿಯೋಥೆರಪಿ ಇದೆ, ನಮ್ಮಲ್ಲಿ ಕ್ಲಿನಿಕಲ್ ಲ್ಯಾಬ್ ಫೆಸಿಲಿಟೀಸ್ ಇದೆ, ಅದಲ್ಲದೆ ನಮಗೆ ಎಕ್ಸ್ರೇ ಫೆಸಿಲಿಟೀಸ್ ಇದೆ. ಆ್ಯಂಡ್ ಇದಲ್ಲದೆ ನಮಗೆ ಯೋಗ ಮತ್ತು ನ್ಯಾಚುರೋಪತಿ ಎನ್ನುವಂಥ ಒಂದು ವಿಭಾಗ ಇದೆ. ಇಲ್ಲಿ ನಾವು ಸಾಧಾರಣ ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್ ಅಥವಾ ಮಸಾಜ್ ಥೆರಪಿ ಎನ್ನುವಂಥ ಕೆಲವೊಂದು ಮೊಡಾಲಿಟೀಸನ್ನು ಯೂಸ್ ಮಾಡಿ ಚಿಕಿತ್ಸೆಗೆ ಪೂರಕವಾಗಿ ಸಹಾಯ ಮಾಡುವ ಹಾಗೆ ನಾವು ಇಲ್ಲಿ ಚಿಕಿತ್ಸೆ ಕೊಡ್ತೇವೆ. ಇದಲ್ಲದೆ ನಮ್ಮಲ್ಲಿ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಪೆಥಾಲಜಿ ವಿಭಾಗವು ಆರಂಭಗೊಂಡಿದೆ. ಇದರಲ್ಲಿ ನಾವು ಕಲಿಕೆಯಲ್ಲಿ ಇರುವಂಥ ಸಮಸ್ಯೆಗಳು ಅಥವಾ ಮಕ್ಕಳಲ್ಲಿ ಕಂಡುಬರುವಂಥ ಈ ಕಲಿಕೆಯಲ್ಲಿ ಬರುವಂಥ ಒಂದು ಲ್ಯಾಂಗ್ವೇಜ್ ಡೆವಲಪ್ ಆಗದೇ ಇರುವಂಥ ಮಕ್ಕಳಿಗೆ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಆಗಿ ಕೊಡುವಂಥದ್ದು, ಅವರಿಗೆ ಕಲಿಕೆಯಲ್ಲಿ ಬರುವಂಥ ಒಂದು ಗ್ರಹಿಸಿಕೆಗೆ ಹೆಲ್ಪ್ ಆಗುವ ಹಾಗೆ ಅದರದ್ದು ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಥೆರಪಿ ಕೊಡುವಂಥ ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದೆಲ್ಲವೂ ಇದು ಫಾದರ್ ಮಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ದೇಲಕಟ್ಟೆಯಲ್ಲಿ ಸೌಲಭ್ಯಗಳಿದೆ. ಇದಲ್ಲದೆ ನಮ್ಮ ಫಾದರ್ ಮಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಕಂಕನಾಡಿಯಲ್ಲಿ ಕೂಡ ಇದೇ ಥರದ ವಿಭಾಗಗಳು ಫಂಕ್ಷನಿಂಗ್ ಇದೆ. ಅಲ್ಲಿ 2 ವೈದ್ಯರು, ನುರಿತ ವೈದ್ಯರು ಸೇವೆ ಸಿಗ್ತಾ ಇದೆ. ಇಲ್ಲಿ ಸಹ ನಾವು ವೈದ್ಯಕೀಯ ಸರ್ಜಿಕಲ್ ಡಿಸಾರ್ಡರ್ ಸೋಕಾಲ್ಡ್ ಬಂಜೆತನದ ಚಿಕಿತ್ಸೆ ಅಥವಾ ಮಕ್ಕಳ ವಿಭಾಗದ ಮಕ್ಕಳ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತೇವೆ. ಅಲ್ಲಿ ಸಹ ಹೇರ್ ಆ್ಯಂಡ್ ಕೇರ್, ಎಸ್ಪೆಷಲಿ ನಾವು ಹೇರ್ ಲಾಸ್ ಆಗಿದ್ದವರಿಗೆ ಹೇರ್ ಬರುವ ಹಾಗೆ ಅಥವಾ ಹೇರ್ ಲಾಸಿಗೇನು ಕಾರಣ ಅಂತ ಐಡೆಂಟಿಫೈ ಮಾಡುವಂಥ ಸ್ಪೆಷಲ್ ಯೂನಿಟನ್ನು ಪ್ರತಿ ಶುಕ್ರವಾರ ಅಲ್ಲಿ ಆರಂಭಿಸಿದ್ದೇವೆ. ಸೊ ಈ ಎಲ್ಲ ಸೌಲಭ್ಯ ಕಂಕನಾಡಿಯ ಫಾದರ್ ಮಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಔಟ್ ಪೇಷಂಟ್ ಯೂನಿಟ್ ಅಂತ ಇದೆ, ಅಲ್ಲಿ ಚಿಕಿತ್ಸೆ ಸಿಗ್ತದೆ. ಪ್ರತಿನಿತ್ಯ 2 ನುರಿತ ವೈದ್ಯರು ಅಲ್ಲಿ ಕಾರ್ಯನಿರ್ವಹಿಸ್ತಾರೆ. ಈ ಹೋಮಿಯೋಪತಿ ಚಿಕಿತ್ಸೆಯು ತುಂಬ ಪರಿಣಾಮಕಾರಿಯಾಗಿದ್ದು ಅದು ಹಿತಮಿತವಾಗಿ ಈ ಸಾಮಾನ್ಯವಾಗಿ ಜನರಿಗೆ ಕಾಸ್ಟ್ ಎಫೆಕ್ಟಿವ್ ಅಂತ ಏನು ಹೇಳ್ತೇವೆ, ಅವರಿಗೆ ಅಂದರೆ ಚಿಕಿತ್ಸೆಗೆ ತುಂಬ ಖರ್ಚು ವೆಚ್ಚ ಆಗದೆ, ಅಡ್ಡ ಪರಿಣಾಮಗಳಿಲ್ಲದೆ ಗುಣ ಆಗುವ ಹಾಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂದರೆ ದೀರ್ಘಕಾಲೀನ ಔಷಧಗಳನ್ನು ಕೊಟ್ಟು ಆಗಾಗ್ಗೆ ಬರುವ ಕಾಯಿಲೆಗಳನ್ನು ತಡೆಗಟ್ಟುವುದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂಥ ಒಂದು ಚಿಕಿತ್ಸೆ ಲಭ್ಯವಿದೆ. ಇದು ಫಾದರ್ ಮಲ್ಲರ್ ದೇಲಕಟ್ಟೆಯಲ್ಲಿಯೂ ಲಭ್ಯ ಉಂಟು, ಫಾದರ್ ಮಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಅದರ ವಿಭಾಗ ಕಂಕನಾಡಿ ಹೊರರೋಗಿ ವಿಭಾಗದಲ್ಲಿಯೂ ಲಭ್ಯ ಇದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ದೀಪಾ ಪಾಯಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಪ್ಯಾಲಿಯೇಟಿವ್ ಕೇರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಡಾಕ್ಟರ್, ಈ ಪ್ಯಾಲಿಯೇಟಿವ್ ಕೇರ್ ಅಂದರೆ ಏನು? ಈ ಪ್ಯಾಲಿಯೇಟಿವ್ ಕೇರ್ ಕ್ಲಿನಿಕ್, ಇದಕ್ಕೆ ನಾವು ಉಪಶಾಮಕ ಶುಶ್ರೂಷಾ ಕೇಂದ್ರ ಅಂತ ಕೂಡ ನಾವು ಹೇಳ್ತೇವೆ. ಇದು ಒಂದು ಮೆಡಿಕಲ್ ಸ್ಪೆಷಾಲಿಟಿ. ಇಲ್ಲಿ ರೋಗಿಗಳಿಗೆ ಹಾಗೂ ಕುಟುಂಬದವರಿಗೆ ತೀವ್ರ ಅಸೌಖ್ಯದ ಸಂದರ್ಭದಲ್ಲಿ ಸಾಧ್ಯವಾಗುವಷ್ಟು ಗುಣಮಟ್ಟದ ಜೀವನವನ್ನು ರೂಪಿಸಲು ನಾವಿಲ್ಲಿ ಪ್ರಯತ್ನ ಪಡುತ್ತೇವೆ. ಇದರ ಧ್ಯೇಯ ಅಥವಾ ನಾವು ಮೋಟೋ ಅಂತ ಹೇಳ್ತೇವೆ, ಅದಕ್ಕೆ ನಾವು ಕೇರ್ ಆ್ಯಂಡ್ ಕಂಫರ್ಟ್ ಅಂದರೆ ಆರೈಕೆ ಹಾಗೂ ಸಾಂತ್ವನ. ಸೊ ಜೀವನ ಮಿತಿಗೊಳಿಸುವ ಹಾಗೂ ತೀವ್ರ ಅಸೌಖ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಆದಷ್ಟು ಮಟ್ಟಿಗೆ ನಾವೊಂದು ಜೀವನವನ್ನು ಒಳ್ಳೆ ಮಾಡಿ ಅವರಿಗೆ ಸಾಗಲು, ಅಂದರೆ ಅವರಿಗೆ ನಾವು ಕ್ವಾಲಿಟಿ ಆಫ್ ಲೈಫ್ ಕೊಡಲು ಹಾಗೂ ಒಂದು ರೋಗ ಲಕ್ಷಣಗಳಿಂದ ಅವರಿಗೆ ನಾವು ಪರಿಹಾರ ಕೊಡುವುದೇ ನಮ್ಮ ಒಂದು ಮೋಟೋ ಆಗಿದೆ, ಅಂದರೆ ಅದಕ್ಕೆ ನಾವು ಧ್ಯೇಯ ಅಂತ ಹೇಳ್ತೇವೆ. ಈಗ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶ ಅಂದರೆ, ಮೊದಲನೆಯದು ರೋಗಿಗಳಿಗೆ ಹಾಗೂ ಕುಟುಂಬದವರಿಗೆ ಸಾಧಾರಣವಾಗಿ ಜೀವನ ಮಟ್ಟದ ನಾನು ಹೇಳಿದೆ ಕ್ವಾಲಿಟಿ ಆಫ್ ಲೈಫನ್ನು ಕೊಡೋದು, ಅದೇ ನಮ್ಮ ಧ್ಯೇಯ. ನಾವೀಗ ಇಲ್ಲಿ ನೋಡೋದಾದರೆ ಜಾಸ್ತಿಯಾಗಿ ನಾವು ಪ್ಯಾಲಿಯೇಟಿವ್ ಕೇರಲ್ಲಿ ರೋಗಿಗೆ ಮಾತ್ರ ಅಲ್ಲದೆ ಇವನ್ ಬೈಸ್ಟ್ಯಾಂಡರ್ ಅಂದರೆ ಅವರ ಕುಟುಂಬದವರಿಗೆ ಕೂಡ ನಾವು ಸ್ವಲ್ಪ ಕೌನ್ಸಿಲಿಂಗ್ ಆ ಥರ ಎಲ್ಲ ಕೊಡಬೇಕಾಗ್ತದೆ.
ಯಾಕೆಂದರೆ ನಮ್ಮ ಪ್ಯಾಲಿಯೇಟಿವ್ ಕೇರ್ ಕ್ಲಿನಿಕಲ್ಲಿ ರೋಗಿ ಮಾತ್ರ ಅಲ್ಲ, ನಮಗೆ ಕುಟುಂಬಸ್ಥರು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಇದ್ದಾರೆ. ಯಾಕೆಂದರೆ ನಾನು ಈಗ ಮುಂದೆ ಹೇಳ್ತೇನೆ ಯಾವ ಯಾವ ಕೇಸಸ್ ನಮಗೆ ಇಲ್ಲಿ ಬರ್ತದೆ ಅಂತ. ಸೊ ಅದು ನಮ್ಮ ಫಸ್ಟ್ ಉದ್ದೇಶ, ಫಸ್ಟ್ ಆಬ್ಜೆಕ್ಟಿವ್, ರೋಗಿಗೆ ಹಾಗೂ ಕುಟುಂಬದವರಿಗೆ ಒಂದು ಜೀವನದ ಒಂದು ಗುಣಮಟ್ಟವನ್ನು ಹೆಚ್ಚಿಸೋದು. ಎರಡನೇದು, ರೋಗಿಗೆ ಹಾಗೂ ಕುಟುಂಬದವರಿಗೆ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್, ಅಂದರೆ ನಾವು ಹೊಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ 4 ಆಸ್ಪೆಕ್ಟ್ಸ್ ಇದೆ. ಒಂದು ಮಾನಸಿಕ, ಇನ್ನೊಂದು ಭಾವನಾತ್ಮಕ, ಇನ್ನೊಂದು ದೈಹಿಕ ಹಾಗೂ ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕ. ಇವೆಲ್ಲ ಒಟ್ಟಿಗೆ ಒಂದು ಹೊಲಿಸ್ಟಿಕ್ ಅಪ್ರೋಚನ್ನು ನಾವು ಕೊಡೋದು, ಅದು ನಮ್ಮ ಎರಡನೆಯ ಉದ್ದೇಶವಾಗಿದೆ. ಇನ್ನು ಮೂರನೇ ಉದ್ದೇಶ ಏನಂದರೆ ಔಷಧಗಳನ್ನು ನಾವು ಕೊಡೋದು, ಮದ್ದನ್ನು ಕೊಡೋದು. ಅದು ಅಲೋಪತಿಕ್ ಔಷಧ ಇರ್ಬೋದು, ಹೋಮಿಯೋಪತಿಕ್ ಔಷಧ ಇರ್ಬೋದು, ಅಥವಾ ಯೋಗ ಚಿಕಿತ್ಸೆ ಇರ್ಬೋದು, ಪ್ರಕೃತಿ ಚಿಕಿತ್ಸೆ, ನ್ಯಾಚುರೋಪತಿ, ಫಿಸಿಯೋಥೆರಪಿ, ಇವೆಲ್ಲ ಟ್ರೀಟ್ಮೆಂಟ್ಗಳ ಮುಖಾಂತರ ನಾವು ಪೇಷಂಟಿಗೆ ಒಂದು ಪರಿಹಾರವನ್ನು ನೀಡುವುದು ನಮ್ಮ ಮೂರನೇ ಉದ್ದೇಶ ಆಗಿದೆ. ಇನ್ನು 4ನೇ ಉದ್ದೇಶ, ಒಂದು ಸುಸಜ್ಜಿತವಾದ ವೈದ್ಯಕೀಯ ತಂಡ ಹಾಗೂ ಶುಶ್ರೂಷ ಸಿಬ್ಬಂದಿ ನಮ್ಮ ಹತ್ರ ಇದೆ. ಅವರೆಲ್ಲ ಟ್ರೈನ್ಡ್ ಕೇರ್ ಟೇಕರ್ಸ್ ಆಗಿದ್ದಾರೆ. ಇವರ ಮುಖಾಂತರ ನಾವು ಆದಷ್ಟು ಮಟ್ಟಿಗೆ ನಾವು ಅವರಿಗೆ ಒಳ್ಳೆ ಚಿಕಿತ್ಸೆಯನ್ನು ಕೊಡುವುದೇ ನಮ್ಮ 4ನೇ ಉದ್ದೇಶವಾಗಿದೆ. ನೋಡಿ, ಜಾಸ್ತಿಯಾಗಿ ಇಲ್ಲಿ ನಮಗೆ ಬರುವ ಕೇಸಸ್ ಒಂದೇ ಕ್ಯಾನ್ಸರಿಂದ ಬಳಲುತ್ತಿರುವ ರೋಗಿಗಳು, ಟರ್ಮಿನಲ್ ಕೇಸಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದರಲ್ಲಿ ಬೇರೆ ಬೇರೆ ವಿವಿಧ ಥರದ ಕ್ಯಾನ್ಸರ್, ಕೆಲವರು ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿ ಬಂದವರು, ಅವರಿಗೆ ಪ್ರಾಯ ಆದವರಿಗೆಲ್ಲ ಕೆಲವೊಮ್ಮೆ ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಸರ್ಜರಿ ಬೇಡ, ಕಿಮೋಥೆರಪಿ ಬೇಡ, ರೇಡಿಯೋಥೆರಪಿ ಬೇಡ, ಯಾಕೆಂದರೆ ಅದನ್ನು ಅವರಿಗೆ ಸಹಿಸಲು ಇನ್ನೂ ಕಷ್ಟ ಆಗ್ತದೆ. ಸೊ ಅಂಥವರು ಅವರಿಗೆ ಡಾಕ್ಟರ್ಸ್ ಹೇಳ್ತಾರೆ ನೀವು ಮನೆಗೆ ಹೋಗಿ ಅವರನ್ನು ಒಳ್ಳೆ ಮಾಡಿ ನೋಡಿ. ಸೊ ಅಂಥವರಿಗೆ ಮನೆಯಲ್ಲಿ ಆರೈಕೆ ಕೊಡಲಿಕ್ಕೆ ಆಗದವರಿಗೆ ಇಲ್ಲಿ ಪ್ಯಾಲಿಯೇಟಿವ್ ಕೇರಲ್ಲಿ ನಾವು ಅಡ್ಮಿಷನ್ ಮಾಡ್ಬೋದು. ಯಾಕೆಂದರೆ ಈ ಪೇಷಂಟ್ಸ್ನವರಿಗೆ ಕಂಟಿನ್ಯೂಸ್ 24 hour ಅವರಿಗೆ ಒಂದು ಶುಶ್ರೂಷೆ ಕೊಡಬೇಕಾಗ್ತದೆ. ಈಗ ಕೆಲವು ಮನೆಯಲ್ಲಿ ಪರಿಸ್ಥಿತಿ ಹೇಗೆ ಅಂದರೆ ಮನೆಯಲ್ಲಿ ಯಾರು ಇರುವುದಿಲ್ಲ, ಅಂದರೆ ಬೆಳಿಗ್ಗೆ ಹೋದವರು ಕೆಲಸಕ್ಕೆ, ಸಂಜೆ ಬರುವವರು, ಮತ್ತು ಮಕ್ಕಳು ಶಾಲೆಗೆ ಹೋಗೋರು. ಸೊ ಪೇಷಂಟ್ ಕೇರನ್ನು ಕೊಡಲಿಕ್ಕೆ ಮನೆಯಲ್ಲಿ ಒಂದು ಯಾರು ಇರುವುದಿಲ್ಲ. ಪ್ಲಸ್ ಇನ್ನೊಂದಂದರೆ ಪೇಷಂಟ್ ಕೇರ್ ಕೊಡಲಿಕ್ಕೆ ಅಲ್ಲಿ ಸೌಲಭ್ಯಗಳು ಇರುವುದಿಲ್ಲ ಮನೆಯಲ್ಲಿ. ಸೊ ಅಂಥ ಪೇಷಂಟ್ಸ್ಗಳನ್ನು ನಾವು ಟ್ರೀಟ್ ಮಾಡ್ಬೋದು. ಇನ್ನು ಕೆಲವರು ಏನಾಗ್ತದೆ, ಸರ್ಜರಿ ಆಗಿ ಕೀಮೋಥೆರಪಿ ಆಗಿ ಅವರಿಗೆ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯ ಚಿಕಿತ್ಸೆ ಬೇಕಾಗ್ತದೆ. ಸೊ ಅವರು ಕೂಡ ಇಲ್ಲಿ ಬರ್ಬೋದು, ಅವರಿಗೆ ಕೂಡ ಇಲ್ಲಿ ಚಿಕಿತ್ಸೆ ಸಿಗ್ತದೆ. ಮತ್ತು ರೀನಲ್ ಫೇಲಿಯರ್ ಅಂತ ಕೇಸಸ್ಗಳಿಗೆ, ಲಿವರ್ ಫೇಲಿಯರ್ ಇದ್ದವರಿಗೆ, ಕೆಲವೊಮ್ಮೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗಿ ಅವರಿಗೆ ಸ್ವಲ್ಪ ಅವರ ಶುಶ್ರೂಷೆ ಆಗಬೇಕಾಗ್ತದೆ, ಅವರು ಬರ್ಬೋದು. ಸೊ ಇನ್ನು ಕೆಲವರಿಗೆ ತುಂಬ ಪ್ರಾಯ ಆಗಿ ಅವರಿಗೆ ಡಿಮೆನ್ಷನ್ ಅಂತ ಹೇಳ್ತೇವೆ. ಸೊ ಅಂಥವರಿಗೆ ಮನೆಯಲ್ಲಿ ನೋಡಲಿಕ್ಕೆ ಯಾರು ಇಲ್ಲದಿದ್ದರೆ, ಅಂದರೆ ಅವರಿಗೆ ಆ ಒಂದು ಅಟ್ಮಾಸ್ಫಿಯರ್ ಮನೆಯಲ್ಲಿ ಇಲ್ಲದಿದ್ದರೆ ಇಲ್ಲಿ ನಾವು ಅವರಿಗೆ ಬೇಕಾದ ಸೇವೆಯನ್ನು ಕೊಡಬಹುದು. ಸೊ ಇಲ್ಲಿ ನಮ್ಮ ಹತ್ರ ಏನಿದೆ ಅಂದರೆ ಒಂದು ಒಳ್ಳೆಯ ವೈದ್ಯಕೀಯ ತಂಡ ಹಾಗೂ ಶುಶ್ರೂಷಾ ಸಿಬ್ಬಂದಿ, ಸೊ ಇವರಿಂದ ನಿರಂತರ ಸೇವೆಯನ್ನು ನಾವು ಕೊಡಬಹುದು. ಸೊ ನಮಗೆ ಇಲ್ಲಿ ಕಂಟಿನ್ಯೂಸ್ ರೌಂಡ್ ದ ಕ್ಲಾಕ್ ಕೇರ್ ಟೇಕರ್ಸ್ ಇದ್ದಾರೆ, ನರ್ಸಸ್ನವರಿದ್ದಾರೆ, ಮತ್ತು ನಮ್ಮ ಹತ್ರ ಒಂದು ಯೋಗ ಮತ್ತು ನ್ಯಾಚುರೋಪತಿ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಡಾಕ್ಟರ್ ಇದ್ದಾರೆ. ಸೊ ನಮಗೆ ಫಾರ್ ಎಕ್ಸಾಂಪಲ್ ಸ್ಟ್ರೋಕ್ ಆದವರಿಗೆ ಅವರಿಗೆ ರಿಹ್ಯಾಬಿಲಿಟೇಷನ್ ಅಂತ ನಾವು ಹೇಳ್ತೇವೆ, ಅವರಿಗೆ ಬೇಕಾದ ಮಸಾಜ್ ಅಥವಾ ಫಿಸಿಯೋಥೆರಪಿ ಅವರು ಇದ್ದಾರೆ, ಅವರಿಗೆ ಬೇಕಾದ ಎಕ್ಸಸೈಸಸ್ ಇದನ್ನೆಲ್ಲ ನಾವು ಕೊಡ್ತೇವೆ. ಪ್ಲಸ್ ಅವರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವರ ಕೇರ್ ಅಂತ ನಾವು ಹೇಳ್ತೇವೆ. ಸ್ಟಾರ್ಟಿಂಗ್ ಫ್ರಮ್ ಅವರಿಗೆ ಬ್ರಷ್ ಮಾಡೋದು, ಅವರಿಗೆ ಸ್ನಾನ ಮಾಡಿಸೋದು, ಮತ್ತು ಅವರಿಗೆ ಫುಡ್ ಕೊಡುವುದು, ಅಂಥ ಸೇವೆಯನ್ನು ನಾವು ಕೊಡ್ತೇವೆ. ಪ್ಲಸ್ ನಮ್ಮ ಹತ್ರ ಪೇಷಂಟ್ಸ್ ವಿತ್ ರೈಲ್ಸ್ ಟ್ಯೂಬ್ ಫೀಡಿಂಗ್ ಅಂದರೆ ಅವರಿಗೆ ಅದು ಮಾಡಿಕೊಡುವಂಥ, ಸೊ ನಮ್ಮ ಹತ್ರ ಒಳ್ಳೆ ಕ್ಯಾಂಟೀನ್ ಇದೆ, ಪ್ಯಾಂಟ್ರಿ ಅಂದರೆ ನಮಗೆ ಅಲ್ಲೇ ಮಾಡಿ ಕೊಡುವಂತಹ ಒಂದು, ಮೇ ಬಿ ಈಗ ರೈಲ್ಸ್ ಟ್ಯೂಬ್ ಫೀಡಿಂಗ್ ಇದ್ದವರಿಗೆ ಟೈಮ್ ಟು ಟೈಮ್ ಜ್ಯೂಸ್ ಕೊಡಬೇಕಾಗ್ತದೆ, ಬೇರೆ ಏನಾದರೂ ಕೊಡಬೇಕಾಗ್ತದೆ, ಅದನ್ನು ಅಲ್ಲೇ ಮಾಡಿ ಕೊಡುವಂಥ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ. ಆಲ್ಸೋ ನಮ್ಮ ಹತ್ರ ಹೆಲ್ತ್ ಕಾರ್ಡ್ ಬೆನಿಫಿಟ್ಸ್ ಇದು ಕೂಡ ಇದೆ. ಸೊ ಈ ಎಲ್ಲ ಸೇವೆಯನ್ನು ಒಟ್ಟಿಗೆ ನಾವು ಮಾಡುವಾಗ ನಮಗೆ ಆದಷ್ಟು ಮಟ್ಟಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಇಲ್ಲಿ ಕೊಡಬಹುದು. ವೀಕ್ಷಕರೇ, ಪ್ರೊಫೆಸರ್ ಆ್ಯಂಡ್ UG ಪ್ರೋಗ್ರಾಮ್ ಕೋಆರ್ಡಿನೇಟರ್ ಡಾಕ್ಟರ್ ಅಮಿತಾ ಪಿ ಬಾಲಿಗಾ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ನಮಸ್ತೆ. ಇದು ಸ್ಪೆಷಾಲಿಟಿ ಕ್ಲಿನಿಕ್ ಅಂದರೆ ಏನು, ಇದು ಯಾಕೆ ಹಾಗೂ ಯಾವಾಗ ಶುರುವಾಯಿತು? ನೋಡಿ, ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ಒಂದು ಅಂಗವಾದ ನಮ್ಮ ಈ ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯು 40 ವರ್ಷಗಳಿಂದ ದರಳಕಟ್ಟೆಯಲ್ಲಿ ತನ್ನ ಸೇವೆ ನೀಡಿ ಜನಪ್ರಿಯವಾಗಿದೆ.
ಈ ನಮ್ಮ ಆಸ್ಪತ್ರೆಯಲ್ಲಿ ದಿನನಿತ್ಯವೂ ಹೊರರೋಗಿಗಳ ವಿಭಾಗ ಅಂದರೆ ಔಟ್ಪೇಷಂಟ್ ಡಿಪಾರ್ಟ್ಮೆಂಟ್, ಒಳರೋಗಿಗಳ ವಿಭಾಗವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಷ್ಟು ಮಾತ್ರ ಅಲ್ಲ, ಅದೇ ರೀತಿಯಲ್ಲಿ ಇತರ ಸೌಲಭ್ಯಗಳಾದ ಉಪಶಾಮಕ ಆರೋಗ್ಯ ಕೇಂದ್ರ, ಆರೈಕೆ ಕೇಂದ್ರ, ಎಕ್ಸ್ರೇ ವಿಭಾಗ, ರಕ್ತ ಪ್ರಯೋಗಾಲಯ ಹಾಗೂ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಭಾಗ ಹಾಗೂ ಭೌತ ಚಿಕಿತ್ಸೆ ಅಂದರೆ ಫಿಸಿಯೋಥೆರಪಿ ವಿಭಾಗ, ಇವುಗಳ ಪ್ರಯೋಜನವನ್ನು ಜನರು ಪಡೆಯುತ್ತಿದ್ದಾರೆ. ಬಟ್ ಇದನ್ನು ಹೊರತುಪಡಿಸಿ ಈ ನಮ್ಮ ಎರಡು ಮುಖ್ಯವಾದ ಎರಡು ವಿಶೇಷ ಸೌಲಭ್ಯಗಳನ್ನು ನಮ್ಮ ಆಡಳಿತ ಮಂಡಳಿಯು 2021 ಅಂದರೆ ಕಳೆದ 3 ವರ್ಷಗಳಿಂದ ಇಲ್ಲಿ ಇದು ಪ್ರಾರಂಭಗೊಂಡಿದೆ. ಅವೇನೆಂದರೆ ಇದೇ ಸ್ಪೆಷಾಲಿಟಿ ಕ್ಲಿನಿಕ್, ಕೇರ್ ಆ್ಯಂಡ್ ಕ್ಯೂರ್ ಎಂಬ ಸ್ಪೆಷಾಲಿಟಿ ಕ್ಲಿನಿಕ್ ಹಾಗೂ ಆನ್ಲೈನ್ ಕನ್ಸಲ್ಟೇಷನ್ ಅಂದರೆ ಆನ್ಲೈನ್ ಸಮಾಲೋಚನಾ ಸೇವೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ನೀವು ಯಾಕೆ ಶುರುವಾಯಿತು ಅಂತ ಕೇಳಿದರೆ, ಅದು ನಮ್ಮ ಈಗ ನೋಡಿ, ಒ ಪಿ ಡಿಗೆ, ನಮ್ಮ ಔಟ್ಪೇಷಂಟ್ ಸಾಮಾನ್ಯವಾದ ಒ ಪಿ ಡಿಗೆ, ಯಾವುದೇ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಜನರು ಬರುವ ಒ ಪಿ ಡಿಗೆ ಅಂದರೆ ಜನರಲ್ ಒ ಪಿ ಡಿಗೆ ಬಂದಾಗ ಅವರು ತಮ್ಮ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆ ಪಡೆದುಕೊಂಡು ಹೋಗುವಾಗ ಅಲ್ಲಿಯ ವಿಸ್ತಾರವಾದ ವಿಧಾನವನ್ನು ಅನುಸರಿಸಬೇಕಾಗ್ತದೆ. ಸೊ ಆಗ ಅವರು ಸ್ವಲ್ಪ ಸಮಯವನ್ನು ಕಳೆಯಬೇಕಾಗುತ್ತದೆ. ಬಟ್ ಈಗಿನ ಈ ಬಿಡುವಿಲ್ಲದ ಜಗತ್ತಿನಲ್ಲಿ ಅನೇಕರಿಗೆ ಈ ಸಮಯವು ತುಂಬ ಅಮೂಲ್ಯವಾಗಿರುತ್ತದೆ. ಸೊ ಅದು ಒಂದು ರೀಸನ್. ಮತ್ತು ಇನ್ನೊಂದು ಕಾರಣ ಏನಂತ ಹೇಳಿದರೆ, ಕೆಲವರು ಈಗಿನ ನಮ್ಮ ಈ ಸಾಮಾನ್ಯದ ಒ ಪಿ ಡಿಯ ಸೆಟಪ್ ಅಂದರೆ ಈ ವ್ಯವಸ್ಥೆ, ಅದರಲ್ಲಿ ಜೂನಿಯರ್ ಡಾಕ್ಟರ್ ಇರ್ಬೋದು, ವೈದ್ಯಕೀಯ ವೃತ್ತಿಯನ್ನು ಕಲಿಯುವ ಮಕ್ಕಳಿರ್ಬೋದು. ಸೊ ಆ ಸೆಟಪ್ಪಲ್ಲಿ ಈ ಬಹುಜನರ ಮುಂದೆ ಕೆಲವರು ತಮ್ಮ ತೊಂದರೆಗಳನ್ನು ಹೇಳಲು ಇಚ್ಛೆ ಪಡುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಕೇರ್ ಆ್ಯಂಡ್ ಕ್ಯೂರ್ ಎಂಬ ಹೆಸರಿನಲ್ಲಿ ಈ ಸ್ಪೆಷಾಲಿಟಿ ಕ್ಲಿನಿಕ್ಕನ್ನು ನಮ್ಮ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮಹಾವಿದ್ಯಾಲಯದ ಆಸ್ಪತ್ರೆಯಲ್ಲಿ 2021ರಲ್ಲಿ ಇದನ್ನು ಪ್ರಾರಂಭ ಮಾಡಿದರು. ಡಾಕ್ಟರ್, ಯಾವ ರೀತಿಯಾದಂತಹ ಸ್ಪೆಷಾಲಿಟಿಗಳಿವೆ ಇಲ್ಲಿ ಸ್ಪೆಷಾಲಿಟಿ ಕ್ಲಿನಿಕಲ್ಲಿ? ಈಗಿನ ಜೀವನ ಶೈಲಿಯ ಕಾರಣದಿಂದ ಅಧಿಕವಾಗಿ ಕಂಡುಬರುವ ಆರೋಗ್ಯ ಸಮಸ್ಯೆಯನ್ನು ದೃಷ್ಟಿಯಲ್ಲಿಟ್ಟು ನಮ್ಮಲ್ಲಿ ವಿವಿಧ ರೀತಿಯ ಈ ವಿಶೇಷ ಅಂದರೆ ನಮ್ಮ ಸ್ಪೆಷಾಲಿಟಿ ಕ್ಲಿನಿಕನ್ನು ಇಲ್ಲಿ ನಾವು ಆಯೋಜಿಸಿದ್ದೇವೆ. ಎಕ್ಸಾಂಪಲ್ ಹೇಳೋದಾದರೆ ಡಯಾಬಿಟಿಕ್ ಕ್ಲಿನಿಕ್, ನಮ್ಮ ಗಂಟು ಸವೆತ ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಕ್ಲಿನಿಕ್, ಸಂಧಿವಾತ ಅಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಕ್ಲಿನಿಕ್, ನಮ್ಮ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್, ಹಾಗೂ ಅಂಡಾಶಯದಲ್ಲಿ ಕಂಡುಬರುವ ಸಿಸ್ಟ್ ಅಂದರೆ PCOD ಅಂತ ಹೇಳ್ತೇವೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಹಾಗೂ ಬಂಜೆತನ ನಿವಾರಣೆ ಅಂದರೆ ಇನ್ಫರ್ಟಿಲಿಟಿ ಕ್ಲಿನಿಕ್, ಹಾಗೂ ಮಕ್ಕಳಲ್ಲಿ ಹಾಗೂ ವಯಸ್ಕರಲ್ಲಿ ಕಂಡುಬರುವ ಎಲರ್ಜಿ ಹಾಗೂ ಶ್ವಾಸಕೋಶದ ಎಲರ್ಜಿ ಹಾಗೂ ಆಸ್ತಮಾ ಅಂದರೆ ಉಬ್ಬಸದ ಕ್ಲಿನಿಕ್, ಚರ್ಮದಲ್ಲಿ ಕಂಡುಬರುವ ವಿಟಿಲಿಗೋ ಅಂತ ಹೇಳಿದರೆ ಬಿಳಿ ತೊನ್ನು ನಿವಾರಣಾ ಕ್ಲಿನಿಕ್, ಸೋರಿಯಾಸಿಸ್ ಕ್ಲಿನಿಕ್, ಹಾಗೂ ಗ್ಯಾಸ್ಟ್ರೋ ಆ್ಯಂಡ್ ಲಿವರ್ ಕ್ಲಿನಿಕ್, ಮತ್ತು ತಲೆನೋವು ಹಾಗೂ ಮೈಗ್ರೇನ್ ಕ್ಲಿನಿಕ್, ಥೈರಾಯ್ಡ್ ಗ್ರಂಥಿ ಸಮಸ್ಯೆಯ ಕ್ಲಿನಿಕ್, ಹಾಗೂ ಬೆನ್ನು ನೋವಿನ ಕ್ಲಿನಿಕ್, ಹಾಗೂ ತಲೆ ಕೂದಲು ಅಂದರೆ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಹೀಗೆ ಹಲವಾರು ರೀತಿಯ ರೋಗಗಳಿಗೆ ಇಲ್ಲಿ ಸ್ಪೆಷಾಲಿಟಿ ಕ್ಲಿನಿಕ್ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಅಂತ ಇದೆ. ಸೊ ಈ ಆನ್ಲೈನ್ ಕನ್ಸಲ್ಟೆನ್ಸಿ ಅಂದರೆ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದರೆ? ಈ ನಮ್ಮ ಸ್ಪೆಷಾಲಿಟಿ ಕ್ಲಿನಿಕ್ಕಿಂದ ರೋಗಿಗಳಿಗೆ ಆಗುವ ಪ್ರಯೋಜನವನ್ನು ಕಂಡುಕೊಂಡು ಹಾಗೂ ನಮ್ಮ ಸಾರ್ವಜನಿಕರಿಂದ ಬಂದ ಮನವಿಗಳನ್ನು ಮೆನಿ ರಿಕ್ವೆಸ್ಟ್ ಬಂದ ಕಾರಣ ಈ ನಮ್ಮ ಆನ್ಲೈನ್ ಕನ್ಸಲ್ಟೇಷನ್ ಅಂದರೆ ನೇರ ಸಂಪರ್ಕ ಸಮಾಲೋಚನೆ ಸೇವೆಯನ್ನು ಈ ನಮ್ಮ ಕೇರ್ ಆ್ಯಂಡ್ ಕ್ಯೂರ್ ವಿಭಾಗದ ಒಂದು ಭಾಗವಾಗಿ ಇದನ್ನು ಸಹ ನಾವು ನಮ್ಮ ಆಡಳಿತ ಮಂಡಳಿಯು 3 ವರ್ಷದ ಹಿಂದೆ ಇದನ್ನು ಆರಂಭ ಮಾಡಿದರು. ಫಾರ್ ಎಕ್ಸಾಂಪಲ್, ಈಗ ಯಾರಿಗಾದರೂ ನಮ್ಮ ಸಂಸ್ಥೆಯಲ್ಲಿ ಹೋಮಿಯೋಪತಿ ಚಿಕಿತ್ಸೆ ಮಾಡಬೇಕಂತ ಇಚ್ಛಿಸ್ತಾರೆ, ಬಟ್ ಅವರು ಪರ ಊರಲ್ಲಿರ್ತಾರೆ. ಸೊ ಅವರಿಗೆ ಅದು ಅನಾನುಕೂಲವಾಗ್ತದೆ ಅಂತ ಹೇಳಿ ಅವರು ಅನಿಸಿದರೆ ಅವರಿಗೆ ಈ ಪರ್ಟಿಕ್ಯುಲರ್ ಸೇವೆ, ಆನ್ಲೈನ್ ಸೇವೆ ತುಂಬ ಪ್ರಯೋಜನಕಾರಿಯಾಗಿದೆ. ಸೊ ಇದರ ಪ್ರಯೋಜನ ಇದಾಗಿದೆ. ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡೋದಾದರೆ ಆ ಸಂದೇಶ ಏನು? ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸಂಸ್ಥೆಯು ಸಾರ್ವಜನಿಕರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯವಾದ ಹೀಲ್ ಆ್ಯಂಡ್ ಕಂಫರ್ಟ್ ಅಂದರೆ ಅನುಕಂಪ ಮತ್ತು ಸಾಂತ್ವನವನ್ನು ಗಮನದಲ್ಲಿಟ್ಟು ಹಾಗೂ ಸಮಗ್ರ ಜನರಿಗೆ ಆರೋಗ್ಯ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಈ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸಿದ್ದಾರೆ. ಆದ ಕಾರಣ ಸಾರ್ವಜನಿಕರು ಎಲ್ಲ ನಿಮ್ಮ ಆರೋಗ್ಯ ಸಮಸ್ಯೆ ಹಾಗೂ ನಿಮಗೆ ಹಾಗೂ ನಿಮ್ಮ ಬಂಧು ಮಿತ್ರರ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ಈ ಸಂಸ್ಥೆಯಲ್ಲಿ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿಕ್ ಆಸ್ಪತ್ರೆಯಲ್ಲಿ ಇರುವ ಈ ಉತ್ತಮ ಮಟ್ಟದ ಚಿಕಿತ್ಸೆಯ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಎಲ್ಲರನ್ನು ವಿನಂತಿಸುತ್ತೇನೆ. ಈ ಸ್ಪೆಷಾಲಿಟಿ ಕ್ಲಿನಿಕ್ ಇದರ ಉದ್ದೇಶ ಏನು? ಈ ನಮ್ಮ ಸ್ಪೆಷಾಲಿಟಿ ಕ್ಲಿನಿಕಲ್ಲಿ
ಎಕ್ಸ್ಪೀರಿಯನ್ಸ್ಡ್ ಅಂದರೆ ನುರಿತ ಡಾಕ್ಟ್ರು ಇದರ ಚಿಕಿತ್ಸೆಯನ್ನು ಕೊಡುತ್ತಾರೆ. ನಮ್ಮ ಆಸ್ಪತ್ರೆಯ ದೂರವಾಣಿ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸಿ ಯಾರಿಗೆ ಈ ಸೇವೆ ಬೇಕಾ ಅವರು ಅದನ್ನು ನೋಂದಣಿ ಮಾಡಿಸಿ ನಿಮ್ಮ ಕಾಯಿಲೆಗೆ ತಕ್ಕ ನಿಮಗೆ ಬೇಕಾದ ವೈದ್ಯರಿಗೆ ನಿಮ್ಮ ಸಮಯದಲ್ಲಿ ನೇರವಾಗಿ ಸಂಪರ್ಕ ಮಾಡುವುದೇ ಇದರ ಉದ್ದೇಶವಾಗಿದೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆಗೆ ಡಾಕ್ಟರ್ ನಿಶಾ ಅವರು ಇದ್ದಾರೆ. ಸೊ ದೇರಳಕಟ್ಟೆಯ ಫಾದಮುಲ್ಲಸಲ್ಲಿ ಯೋಗ ಹಾಗೂ ನ್ಯಾಚುರೋಪತಿಯ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ಡಾಕ್ಟರ್ ನಿಶಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಯೋಗ ಆ್ಯಂಡ್ ನ್ಯಾಚುರೋಪತಿ ಇಲ್ಲಿ ಹೇಗಿದೆ? ಫಸ್ಟ್ ನಾನು ನ್ಯಾಚುರೋಪತಿ ಬಗ್ಗೆ ಹೇಳ್ತೇನೆ. ನ್ಯಾಚುರೋಪತಿ ಅಂದರೆ ಏನಂದರೆ ಈ ಪಂಚಮಹಾಭೂತಗಳು ನಿಮಗೆ ಗೊತ್ತಿದೆ, ಗಾಳಿ, ನೀರು, ಮಣ್ಣು, ಇದನ್ನು ಯೂಸ್ ಮಾಡಿಕೊಂಡು ಕೊಡುವ ಚಿಕಿತ್ಸೆಯೇ ಪ್ರಕೃತಿ ಚಿಕಿತ್ಸೆ ಅಂದರೆ ನ್ಯಾಚುರೋಪತಿ. ಯೋಗದ ಬಗ್ಗೆ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮಗೆ ಗೊತ್ತಿದೆ ಯೋಗ ಎಷ್ಟು ಇಂಪ್ರೂವ್ಮೆಂಟ್ ಇದೆ, ಅಂದರೆ ಯಾವ ಥರ ಯೂಸಸ್ ಆಗ್ತಿದೆ ಅಂತ. ಯೋಗ ಥೆರಪಿ ಅಂದರೆ ಈಗ ಒಂದು ಪೇಷಂಟ್ ಬಂದಾಗ, ಎಕ್ಸಾಂಪಲ್ ನಾವು ಹೈಪರ್ ಟೆನ್ಷನ್ ಪೇಷಂಟ್ ಬಂದಾಗ ಆ ಪೇಷಂಟಿಗೆ ಯಾವ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಯಾವ ಪ್ರಾಣಾಯಾಮವನ್ನು ಕೊಡುವಂಥದ್ದು ನಾವು ಯೋಗ ಥೆರಪಿಯಲ್ಲಿ ಕಲಿತೇವೆ. ಜನರಲ್ ಆಗಿ ಎಲ್ಲ ಕಡೆ ಯೋಗ ಹೇಳ್ಕೊಡ್ತಾರೆ, ಬಟ್ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿಯಲ್ಲಿ ಯೋಗ ಥೆರಪಿ ಅಂದರೆ ಒಂದೊಂದು ಕಾಯಿಲೆಗೆ ಹೇಗೆ ಕೊಡುವಂಥದ್ದು ಯೋಗವನ್ನು ನಾವಿಲ್ಲಿ ಹೇಳ್ಕೊಡ್ತೇವೆ. ಮತ್ತು ನ್ಯಾಚುರೋಪತಿ ಅಂಡರಲ್ಲಿ ನಮ್ಮ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿಕ್ ಹಾಸ್ಪಿಟಲಲ್ಲಿ ನ್ಯಾಚುರೋಪತಿ ಅಂಡರಲ್ಲಿ ನಮಗೆ ಒಂದು ಮಸಾಜ್ ಚಿಕಿತ್ಸೆ ಇದೆ. ಮಸಾಜ್ ಚಿಕಿತ್ಸೆ ಎಲ್ರಿಗೂ ಗೊತ್ತಿದೆ, ಎಣ್ಣೆ ಕೊಟ್ಟು ಮಾಲಿಷ್ ಮಾಡೋದು. ವಿಧವಾದ ಮಸಾಜ್ಗಳಲ್ಲೇ ಇರುತ್ತೆ, ಬಟ್ ನಾವು ಇಲ್ಲಿ ಎಣ್ಣೆ ಹಾಕಿ ಮಾಲಿಷ್ ಕೊಡುವಂಥದ್ದು. ಹಾಗೆ ಇದರ ಜೊತೆಗೆ ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಸ್ ಅಂದರೆ ನೀರಿನ ಸಹಾಯದಿಂದ ಕೊಡುವಂತಹ ಟ್ರೀಟ್ಮೆಂಟ್ಸ್, ಅಂದರೆ ಹಿಪ್ ಬಾತ್ ಕೊಡುವಂಥದ್ದು. ಹಿಪ್ ಬಾತ್ ಅಂದರೆ ಒಂದು ಟಬ್ ಇರುತ್ತೆ, ಅದರಲ್ಲಿ ನೀರು ತುಂಬಿಸಿ ಪೇಷಂಟನ್ನು ಒಳಗೆ ಕೂರಿಸುವಂಥದ್ದು. ಅದರಲ್ಲಿ ಟೆಂಪರೇಚರ್ ನೋಡಬೇಕು. ಈಗ ಒಂದೊಂದು ಕಾಯಿಲೆಗೆ ಒಂದೊಂದು ಟೆಂಪರೇಚರ್ ಇರುತ್ತೆ, ಒಂದೊಂದು ಡ್ಯೂರೇಷನ್ಗಳಿದೆ, ಅದು ತುಂಬ ಇಂಪಾರ್ಟೆಂಟ್. ಹಾಗೆ ಈ ಹಿಪ್ ಬಾತ್ ಈ ಇನ್ಫರ್ಟಿಲಿಟಿ ಕೇಸಸ್ ಬರುವಂಥದ್ದು, ಅಂದರೆ ಬಂಜತನ, ಮತ್ತು PCOS ಕಂಡೀಷನ್ಸ್ ಇರುವಂಥದ್ದು, ಡಯಾಬಿಟೀಸ್ ಕಂಡೀಷನ್ಸ್ ಇರುವುದು, ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರುವಂಥ ಇಂಥವರಿಗೆ ತುಂಬ ಪ್ರಯೋಜನಕರವಾಗಿದೆ ಹಿಪ್ ಬಾತ್. ಇನ್ನು ನೆಕ್ಸ್ಟ್ ನಮ್ಮ ಇಲ್ಲಿ ಸ್ಪೈನಲ್ ಬಾತ್ ಇದೆ, ಅಂದರೆ ಒಂದು ಸ್ಮಾಲ್ ಟಬ್ಬಲ್ಲಿ ನಾವು ಸುಪೈನ್ ಪೊಸಿಷನ್ ಬೆನ್ನ ಮೇಲೆ ಮಲಗಿಸುವಂಥದ್ದು, ಅಂದರೆ ಬೆನ್ನೂರಿ ಸ್ನಾನ ಅಂತ ಹೇಳ್ತಾರೆ. ಇದು ಕೂಡ ಹೈಪರ್ ಟೆನ್ಷನ್ ಇದ್ದವರಿಗೆ ತುಂಬ ಒಳ್ಳೆಯದು, ಅಂದರೆ ನಿಮ್ಮ BP ಅನ್ನು ಲೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಟ್ಟಿಗೆ ಇದು ಬೆನ್ನು ನೋವು ಇರುವವರಿಗೆ ಸಹ ತುಂಬ ಒಳ್ಳೆಯ ಪ್ರಯೋಜನಕರವಾಗಿದೆ. ಹಾಗೆ ತುಂಬ ನಿದ್ರಾಹೀನತೆ ಇರೋರಿಗೆ, ಇನ್ಸೋಮಿಯಾ ಕಂಡೀಷನ್ಸ್ ಇದ್ದವರಿಗೆ ಒಳ್ಳೆಯದಾಗುತ್ತೆ. ಮತ್ತು ಮೈಗ್ರೇನ್ ಇಶ್ಯೂಸ್ ಇದ್ದವರಿಗೆ ಕೂಡ ಇದು ತುಂಬ ಪ್ರಯೋಜನಕರವಾಗಿದೆ. ನೆಕ್ಸ್ಟ್ ಮಸಾಜ್ ಬಗ್ಗೆ ಐಡಿಯಾ ಇದೆ. ಎಲ್ಲ ನಿಮ್ಮ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಮಾಡಲಿಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಇನ್ಕ್ರೀಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಮಸಾಜ್ ಥೆರಪಿ. ಇದರ ಜೊತೆಗೆ ನಾವು ಸ್ಟೀಮ್ ಬಾತ್ ಕೊಡ್ತೇವೆ. ಸ್ಟೀಮ್ ಬಾತ್ ಅಂದರೆ ಒಂದು ಕ್ಲೋಸ್ ಚೇಂಬರ್, ಅದರಲ್ಲಿ ನಾವು ಪೇಷಂಟನ್ನು ಕೂರಿಸುವಂಥದ್ದು. ಹಾಗೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ, ಇದರಿಂದಾಗಿ ನಿಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ ಏನಿದೆ ಅದು ಓಪನ್ ಅಪ್ ಆಗಿ ಟಾಕ್ಸಿನ್ಸ್ ಥ್ರೂ ದ ಸ್ವೆಟ್ ಟಾಕ್ಸಿನ್ಸ್ ಹೊರಗೆ ಹೋಗುತ್ತೆ. ಇದರಿಂದ ವೆಯ್ಟ್ ರಿಡಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಬಾಡಿಯಲ್ಲಿರೋ ವಾಟರ್ ಕಂಟೆಂಟ್ ಇದ್ದರೂ ಕೂಡ ಅದು ಕೂಡ ಡೌನ್ ಆಗಿ ವೆಯ್ಟ್ ರಿಡಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗೆ ಅದರೊಟ್ಟಿಗೆ ಏನೆಲ್ಲ ಟಾಕ್ಸಿನ್ಸ್ ಒಳಗಡೆ ಎಕ್ಸ್ಟರ್ನಲ್ ಟಾಕ್ಸಿನ್ಸ್ ಸ್ಕಿನ್ನಲ್ಲಿರುವಂಥದ್ದು ಎಲ್ಲ ಈ ಸ್ವೆಟ್ ಥ್ರೂ ಹೊರಗಡೆ ಹೋಗುವಂಥದ್ದು. ಇದು ಸ್ಟೀಮ್ ಬಾತ್. ನೆಕ್ಸ್ಟ್ ನಮ್ಮಲ್ಲಿ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಇದೆ. ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಂದರೆ ಸೂಜಿ ಚಿಕಿತ್ಸೆ. ಒಂದೊಂದು ಸರ್ಟೆನ್ ಪಾಯಿಂಟ್ಸ್, ಅಂದರೆ ಈಗ ನೀವು ಮೆಡಿಸಿನ್ಸ್ ತೊಗೊಳ್ಳುವಾಗ ಈ ಕಂಡೀಷನ್ಗೆ ಈ ಥರ ಮೆಡಿಸಿನ್ಸ್ ತೊಗೊಳ್ಬೇಕು ಅಂತಿದೆ. ಹಾಗೆ ನಮ್ಮ ಅಕ್ಯುಪಂಕ್ಚರಲ್ಲಿ ಕೂಡ ಈ ಥರ ಕಾಯಿಲೆಗೆ ಈ ಥರದ ಪಾಯಿಂಟ್ಸ್ಗಳನ್ನು ನಾವು ಚುಚ್ಚುವಂಥದ್ದು. ಅಂದರೆ ಇದೊಂದು ಚೈನೀಸ್ ಟ್ರೆಡಿಷನಲ್ ಮೆಥಡ್. ಇಲ್ಲಿ ಯಾಕೆ ಇದರದ್ದು ಆ್ಯಕ್ಚುಲಿ ಸೈನ್ಸ್ ಏನಂದರೆ ಚೈನೀಸ್ನಲ್ಲಿ ಇನ್ ಆ್ಯಂಡ್ ಯಾಂಗ್ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತಿರುತ್ತೆ. ಇದು ಬ್ಯಾಲೆನ್ಸ್ ಇಲ್ಲದಾಗ ರೋಗ ಬರುವ ಚಾನ್ಸಸ್ ಇರುವಂಥದ್ದು. ಸೊ ಈ ಸೂಜಿಯನ್ನು ಆ ಮೆರಿಡಿಯನ್ಸ್ ಯಾವುದು ಚಾನಲ್ಸ್ ಅಂದರೆ ಎನರ್ಜಿ ಚಾನಲ್ಸ್, ನಮ್ಮ ಬಾಡಿಯಲ್ಲಿ ತುಂಬ ಎನರ್ಜಿ ಚಾನಲ್ಸ್ ಫ್ಲೋ ಆಗ್ತಾ ಇರ್ತದೆ. ಸ್ಪೆಸಿಫಿಕ್ ಪಾಯಿಂಟ್ಸಿಗೆ ಆ ಸೂಜಿಯನ್ನು ಚುಚ್ಚಿದಾಗ ಆ ಇನ್ ಆ್ಯಂಡ್ ಯಾಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಆದಾಗ ನಿಮ್ಮ ಏನು ಡಿಸೀಸ್ ಅಂತ ಕಂಡೀಷನ್ಸ್ ಇರುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ಈ ಅಕ್ಯುಪಂಕ್ಚರ್ ಆಲ್ಮೋಸ್ಟ್ ಎಲ್ಲ ಕಂಡೀಷನ್ಸಿಗೆ ನಾವು ಕೊಡ್ತೇವೆ. ನ್ಯೂರೋಲಾಜಿಕಲ್ ಕಂಡೀಷನ್ಗೆ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಈವನ್ ಮೈಗ್ರೇನ್ ಇಂಥ ಥರದ ಕಂಡೀಷನ್ಸ್, ಪೇಯ್ನ್ ಕಂಡೀಷನ್, ಆರ್ಥ್ರೈಟಿಸ್ ಕಂಡೀಷನ್, ಇಂಥ ಕಂಡೀಷನ್ಸ್ ಕೂಡ ನಾವು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಕೊಡ್ತೇವೆ. ನೆಕ್ಸ್ಟ್ ನಮ್ಮಲ್ಲಿರುವಂಥದ್ದು ಕಪ್ಪಿಂಗ್ ಅಂದರೆ ಒಂದು ಇದು ಕೂಡ ಇನ್ ಆ್ಯಂಡ್ ಯಾಂಗ್ ಸೈನ್ಸಲ್ಲೇ ಬರುವಂಥದ್ದು. ನಾವು ಕಪ್ಸನ್ನು ಪ್ಲೇಸ್ ಮಾಡಿ ಸಕ್ ಮಾಡುವಂಥದ್ದು ಥ್ರೂ ಏರ್. ಆಗದು ನಿಮಗೆ ಏನಾಗುತ್ತೆ, ಈ ಫ್ಯಾಟ್ ರಿಡಕ್ಷನ್ಸ್ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಈ ತುಂಬ ಅಡಿಕ್ಷನ್ಸ್ ಇದ್ದವರಿಗೆ, ಆಲ್ಕೋಹಾಲ್ ಅಡಿಕ್ಷನ್ಸ್ ಆಗಿ ಬಾಡಿಯಲ್ಲಿ ಟಾಕ್ಸಿನ್ಸ್ ತುಂಬ ಇದ್ದವರಿಗೆ ಈ ಕಪ್ಪಿಂಗ್ ಥ್ರೂ ಅದನ್ನು ಹೊರಗೆ ಹಾಕುವ ಚಾನ್ಸಸ್ ಇರುತ್ತೆ. ಸೊ ಇದು ಕಪ್ಪಿಂಗ್ ಥೆರಪಿ. ಲಾಸ್ಟ್ ನಮ್ಮಲ್ಲಿರುವಂಥದ್ದು ಯೋಗ ಚಿಕಿತ್ಸೆ. ಫಸ್ಟಿಗೆ ನಾನು ಹೇಳಿದ ಹಾಗೆ
ಪೇಷಂಟ್ ಬಂದಾಗ ಅಕಾರ್ಡಿಂಗ್ ಟು ಯೋಗ ಅಂದರೆ ಬರೀ ಆಸನ ಅಥವಾ ತಲೆ ಕೆಳಗೆ ಹಾಕಿ ಕಾಲ ಮೇಲೆ ಹಾಕುವಂಥದ್ದಲ್ಲ. ಯೋಗ ಇಟ್ಸ್ ಅ ಕಾಂಬಿನೇಷನ್. ಅದರಲ್ಲಿ ಕ್ರಿಯಾಸ್ ಇರುತ್ತೆ, ಅಂದರೆ ಕ್ಲೆನ್ಸಿಂಗ್ ಟೆಕ್ನಿಕ್ ಇರುತ್ತೆ, ಪ್ರಾಣಾಯಾಮ, ಆಸನ, ಮೆಡಿಟೇಷನ್ಸ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಇದೆಲ್ಲ ಸೇರಿ ಯೋಗ ಆಗುವಂಥದ್ದು. ಸೊ ಇದನ್ನೆಲ್ಲ ನಾವು ಒಂದೊಂದು ಕಾಯಿಲೆಗೆ ಯಾವ ರೀತಿ ಕೊಡುವಂಥದ್ದು ಅದನ್ನು ಕೊಟ್ಟು ನಾವು ಕಾಯಿಲೆಯನ್ನು ದೂರ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಇಷ್ಟು ಈ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಹಾಸ್ಪಿಟಲಲ್ಲಿ ನ್ಯಾಚುರೋಪತಿ ಡಿಪಾರ್ಟ್ಮೆಂಟಲ್ಲಿರುವ ಟ್ರೀಟ್ಮೆಂಟ್ಸ್. ವೀಕ್ಷಕರೇ, ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಧೀರಜ್ ಫರ್ನಾಂಡಿಸ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಡಾಕ್ಟರ್, ಇಲ್ಲಿ ಫಾದರ್ ಮುಲ್ಲರ್ಸಲ್ಲಿ ಹೋಮಿಯೋಪತಿ ಮೆಡಿಸಿನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಇದರ ಬಗ್ಗೆ ಮಾಹಿತಿ ಕೊಡೋದಾದರೆ? ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಸಪ್ರೇಟ್ ಕ್ಯಾಂಪಸ್ ಉಂಟು, ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಫಾರ್ಮಾಸ್ಯೂಟಿಕಲ್ ಡಿವಿಷನ್ ಅಂತ. ಇಲ್ಲಿ ಹೋಮಿಯೋಪತಿಕ್ ಮದ್ದುಗಳನ್ನು ತಯಾರಿಸುತ್ತಾರೆ. ಇದು ಮುಂಚೆ ಮಂಗಳೂರಿನಲ್ಲಿತ್ತು, ಈಗ ದೇರಳಕಟ್ಟೆಗೆ ಶಿಫ್ಟ್ ಆಗಿದೆ. ದೇರಳಕಟ್ಟೆಗೆ ಶಿಫ್ಟ್ ಆಗಿ ಕೂಡ ಸಾಧಾರಣ ಒಂದು 20 ವರ್ಷ ಆಗಿದೆ. ಸೊ ಇಲ್ಲಿ ಅನೇಕ ಥರದ ಹೋಮಿಯೋಪತಿಕ್ ಮೆಡಿಸಿನನ್ನು ಪ್ರಿಪೇರ್ ಮಾಡ್ತಾರೆ. ಇದೊಂದು ಫ್ಯಾಕ್ಟ್ರಿ ಸೆಟಪ್ ಆಗಿದ್ದು ಇಲ್ಲಿ ಸಾಧಾರಣ ಒಂದು 60ರಿಂದ 70 ವರ್ಕರ್ಸ್ ಇದ್ದಾರೆ. ಸೊ ಇಲ್ಲಿ ಸಾಧಾರಣ ಒಂದು 100-150 ಜಾಸ್ತಿ ಹೋಮಿಯೋಪತಿಕ್ ಮೆಡಿಸಿನ್ ಅನ್ನು ಪ್ರಿಪೇರ್ ಮಾಡ್ತೇವೆ. ಪ್ಲಸ್ ಪೇಟೆಂಟ್ ಪ್ರಾಡಕ್ಟ್ಸ್ ಅಂತ ಕೂಡ ಪ್ರಿಪೇರ್ ಮಾಡಿ, ಮೇ ಬಿ ಲೈಕ್ ಝೀರೋ ಪೈನ್ ಅಂತ ಒಂದು ಪೇಟೆಂಟ್ ಪ್ರಾಡಕ್ಟ್ ಉಂಟು, ಶಾಲಮ್ ಅಂತ ಒಂದು ಪೇಟೆಂಟ್ ಪ್ರಾಡಕ್ಟ್ ಉಂಟು. ಸೊ ಇದನ್ನೆಲ್ಲ ಅವರು ಪ್ರಿಪೇರ್ ಮಾಡ್ತಾರೆ. ಮತ್ತು ನಮ್ಮ ಈ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಫಾರ್ಮಾಸ್ಯೂಟಿಕಲ್ ಡಿವಿಷನಲ್ಲಿ ಕೆಲವು ಫೇಮಸ್ ಪೇಟೆಂಟ್ ಪ್ರಾಡಕ್ಟ್ಸ್ ಉಂಟು. ಫಾರ್ ಎಕ್ಸಾಂಪಲ್ ಶಾಲಮ್ ಅಂತ ಒಂದು ಪ್ರಿಕ್ಲಿ ಹಿಟ್ ಪೌಡರ್ ಉಂಟು, ಮತ್ತು ಝೀರೋ ಪೈನ್ ಬಾಮ್ ಅಂತ ಒಂದು, ಅಂದರೆ ಅದು ತುಂಬ ಪ್ರಖ್ಯಾತಿ ಪಡೆದ ಒಂದು ಪೇನ್ ಬಾಮ್. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಉಂಟಲ್ಲ, ಈಗ ಡೈರೆಕ್ಟ್ ಬಂದು ನೀವು ಇಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಮತ್ತು ಕೆಲವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್, ಫಾರ್ ಎಕ್ಸಾಂಪಲ್ ಅಮೆಝಾನಲ್ಲಿ, 1mgಯಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಸೊ ಆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಈ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಉಂಟು. ಸೊ ಬೇಕಾದಲ್ಲಿ ಅಲ್ಲಿಂದ ಕೂಡ ಖರೀದಿಸಬಹುದು.